ಓಂ ಶ್ರೀ ಮಂಜುನಾಥಾಯ ನಮಃ. ಜಾಗದ ಅಣ್ಣಪ್ಪ ಸ್ವಾಮಿಯನ್ನು, ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸ್ತಾ, ನನ್ನ ಇಷ್ಟ ದೇವತೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಮನಸಾರೆ ಸ್ಮರಿಸ್ತಾ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ, ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯಲ್ಲಿರುವಂತಹ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವಂಥ ಹಿರಿಯರನ್ನು ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಭಕ್ತ ಬಾಂಧವರನ್ನು ನಾನು ಮೊದಲಿಗೆ ನಿಮ್ಮೆಲ್ಲರ ಅನುವನ್ನು ಕೇಳ್ತಾ, ಈ ಭಾಷಣ ನಾನು ಬಹಳ ತುಳುವಲ್ಲಿ ಮಾತಾಡ್ತೇನೆ, ಆದರೆ ನನಗೆ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತು ನಾನು ನಿಮಗೋಸ್ಕರ ಪ್ರಯತ್ನಿಸ್ತೇನೆ. ತಪ್ಪೆಲ್ಲಾದರೂ ಆದರೆ ಅದಕ್ಕೆ ಕ್ಷಮೆ ಇರಲಿ. ಈಗ ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ಅಭಿಮಾನಿ ಅಂತ. ನಾನು ಅಭಿಮಾನಿ ಅನ್ನೋದಕ್ಕಿಂತ ಭಕ್ತೆ ಮತ್ತು ಇಲ್ಲಿಯ ಈ ಯೋಜನೆಯ ಫಲಾನುಭವಿ ಕೂಡ ನಾನು ಎಲ್ಲ ವೇದಿಕೆಗಳಲ್ಲಿ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೇನೆ. ಇವತ್ತು ನಮ್ಮ ಬದುಕು ಬದಲಾಗಿ ನಾವು ಒಂದು ವೇದಿಕೆಯಲ್ಲಿ ನಿಂತು ಮಾತಾಡುವ ತನಕ ಮತ್ತು ನಮ್ಮನ್ನ ಇವತ್ತು ಜನ ಗುರುತಿಸ್ಲಿಕ್ಕೆ ಕಾರಣ ಯಾವುದಾದ್ರೂ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಮತ್ತು ಹೆಗ್ಗಡೆಯವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ನಾನು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ನನ್ನ ಬದುಕಲಾದಂತಹ ಬದಲಾವಣೆಗಳನ್ನು ನಾನು ಒಂದು ವೇದಿಕೆಯಲ್ಲಿ ಹೇಳಿದ್ದೆ. ನಾನಾಗ ಪುಟ್ಟ ಹುಡುಗಿ. ಕೆಲವು ಭಾಷಣಗಳು ಆಗ ಹಿಂದಿನದ್ದು 2020-19 ಅಂತ ನನಗನಿಸ್ತದೆ, ಅದಕ್ಕಿಂತ ಹಿಂದಿನದ್ದು. ನಾನಾಗ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಕೆಲವು ಭಾಷಣಗಳು ನೋಡ್ಲಿಕ್ಕೆ ಸಿಗ್ತದೆ. ಆ ಭಾಷಣಗಳಲ್ಲಿ ನಾನು ನನ್ನ ಜೀವನದಲ್ಲಾದಂತಹ ಬದಲಾವಣೆ ಮತ್ತು ನಮ್ಮ ಜೀವನದಲ್ಲಿ ಈ ಕ್ಷೇತ್ರ ಬೀರಿದಂತಹ ಪರಿಣಾಮದ ಬಗ್ಗೆ ನಾನು ಮಾತಾಡಿದ್ದೆ. ಅರ್ಥಾತ್ ನಾವೊಂದು ಬಹಳ ಬಡ ಕುಟುಂಬದಿಂದ ಬಂದವಳು. ನಾನು ಕಷ್ಟದಲ್ಲಿದ್ದಂತಹ ನಮ್ಮ ಜೀವನ ಬದಲಾದದ್ದು ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗಳಿಂದ. ಒಬ್ಬ ಮದ್ಯಪಾನಕ್ಕೊಳಗಾದಂತಹ ತಂದೆ ಇವತ್ತು ಬದಲಾಗಿ 3 ಮಂದಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಸದೃಢವಾಗಿ ನಮ್ಮ ಬದುಕನ್ನು ಕಟ್ಟಿ, ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಾವು ಎಲ್ಲೋ ದೂರದಲ್ಲಿ ನಿಂತು ಸಾಲಾಗಿ ನಿಲ್ತಾ ಇದ್ದ ನಾನು ಇವತ್ತು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನನಗೊಂದು ವೇದಿಕೆಯನ್ನು ಕಲ್ಪಿಸಿ ಮೈಕವನ್ನು ಕೊಟ್ಟಿದೆ ಅಂತಾದರೆ ನನ್ನಷ್ಟು ಭಾಗ್ಯವಂತಳು ಮತ್ತು ಪುಣ್ಯವಂತಳು ಮತ್ತೊಬ್ಬಳು ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹೇಮಾವತಿ ಅಮ್ಮನವರನ್ನ ಮತ್ತು ಹೆಗ್ಗಡೆಯವರನ್ನ ದೂರದಲ್ಲಿ ನಿಂತ್ಕೊಂಡು ಅಲ್ಲೇ ನಾವು ನಮಸ್ಕರಿಸ್ತಾ ಇದ್ದಂತಹ ದಿನಗಳು ಬಹಳಷ್ಟಿತ್ತು. ನಾವು ಮಧ್ಯವರ್ಜನ ಶಿಬಿರಕ್ಕೆ ನನ್ನ ತಂದೆ ಸೇರಿದ ಮೇಲೆ ಅವರ ಬದುಕನ್ನು ಅವರು ಬದಲಾಯಿಸಿಕೊಂಡ ಮೇಲೆ ನಮಗೊಂದು ಚಿಕ್ಕ ಬ್ಯಾಜ್ ಅನ್ನ ಕೊಡ್ತಾರೆ. ಆ ಬ್ಯಾಜ್ ಹಿಡ್ಕೊಂಡ್ರೆ ನಾವು ಎಲ್ಲರಿಗೂ ಸಿಗ್ತದೆ, ಅದು ಶಿಬಿರಾರ್ಥಿಗಳಿಗೆ ಎಲ್ಲರಿಗೂ ಸಿಗ್ತದೆ. ಆ ಬ್ಯಾಜ್ ಅನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದ್ರೆ ನಾವು ಸಾಲಾಗಿ ನಿಲ್ಬೇಕು ಅಂತಿಲ್ಲ. ನೋಡಿ, ಒಂದು ಯೋಜನೆಯಿಂದ ಬದಲಾದಂತಹ ಸಾಮಾನ್ಯ ಕುಟುಂಬದವರಿಗೆ ಕೂಡ ಈ ಶ್ರೀ ಕ್ಷೇತ್ರ ಎಷ್ಟು ಮೌಲ್ಯ ಮತ್ತು ಮಹತ್ವವನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಸಾಕ್ಷಿಯಾಗಿ ನಿಲ್ತೇನೆ. ನಾವು ಆ ಬ್ಯಾಜ್ ಅನ್ನ ತೋರಿಸಿದ ತಕ್ಷಣ ನಮಗೆ ದೇವರ ದರ್ಶನ ಕೂಡ ಬಹಳ ಡೈರೆಕ್ಟ್ ಆಗಿ ಆಗ್ತಾ ಇತ್ತು. ವೀರೇಂದ್ರ ಹೆಗ್ಗಡೆಯವರು ನಮಗೆ ನೇರವಾಗಿ ನಮ್ಮ ಮಾತಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ನಾನು ಈ ವೇದಿಕೆಯಲ್ಲಿ ವಿವೇಕ್ ವಿನ್ಸೆಂಟ್ ಪಾಯ್ಸರನ್ನು ನೆನಪಿಸ್ತೇನೆ. ಆ ವ್ಯಕ್ತಿ ಇವತ್ತು ನಮ್ಮ ಬದುಕು ಬದಲಾಗಲಿಕ್ಕೆ ಮೂಲ ಕಾರಣವಾಗಿ ನಿಂತದ್ದು ವಿವೇಕ್ ಪಾಯ್ಸರು. ನಮಗೆ ಶಿಬಿರಾರ್ಥಿಗಳಿಗೆಲ್ಲ ಅಲ್ಲಿ ತರಬೇತಿಗಳನ್ನು ಕೊಡ್ತಾ ಇದ್ದಾಗ ಕುಟುಂಬದವರಿಗೂ ತರಬೇತಿಗಳಿತ್ತು. ನನ್ನ ಅಪ್ಪ ಇವತ್ತು ಕ್ಷೇತ್ರ ಕೊಟ್ಟಂತಹ ಕೆಲವು ಮಾಹಿತಿಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, ಇವತ್ತಿಗೂ ಅವರು ಕೊಕ್ಕೋ ಕೋಲಾಗಳನ್ನ ಸ್ಪ್ರೈಟ್ಗಳನ್ನ ಕುಡಿಯೋದಿಲ್ಲ. ಯಾಕಂದ್ರೆ ಶಿಬಿರಗಳಲ್ಲಿ ಅದೂ ಪಾಠ ಇದೆ. ನೀವು ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಬೇಡಿ, ಅಲ್ಲಿ ತನಕ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂತ ಒಂದು ಶಿಬಿರಗಳಲ್ಲಿ ಶಿಬಿರಾರ್ಥಿಗಳಿಗೆ ಪರಿಪಾಠವನ್ನ ಮಾಡಿಕೊಡ್ತಾರೆ. ಅಂದ್ರೆ ನೈತಿಕ ಶಿಕ್ಷಣವನ್ನ ಮತ್ತು ನೈತಿಕ ಮೌಲ್ಯವನ್ನ ಸಮಾಜಕ್ಕೆ ಬೇಕಾದದನ್ನ ಕೊಡುವ ಯಾವುದಾದರೂ ಯೋಜನೆ ಮತ್ತು ದೇವಸ್ಥಾನ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಸಾವಿರಾರು ಯೋಜನೆಗಳು ನಮ್ಮ ಮುಂದೆ ಇದೆ, ನಮ್ಗದು ಕಾಣ್ತದೆ. ಯಾವುದೇ ದೇವಸ್ಥಾನಗಳು ಬಂದಂತ ದೇಣಿಗೆಗಳಿಂದ, ಭಕ್ತರ ಹಣದಿಂದ ಒಳ್ಳೊಳ್ಳೆ ಯೋಜನೆಗಳನ್ನ ಸಮಾಜಕ್ಕೆ ಕೊಡಬೇಕು, ಹಿಂದೂ ಧರ್ಮವನ್ನ ಬಲಿಷ್ಠ ಮಾಡಬೇಕು ಅಂತ ಎಲ್ಲೂ ಷರತ್ತುಗಳಿಲ್ಲ, ನಿಬಂಧನೆಗಳಿಲ್ಲ, ಮಾಡ್ಲೇಬೇಕು ಅಂತಾನೂ ಏನು ಇಲ್ಲ. ಯಾಕಂದ್ರೆ ಬಹಳ ಮಂದಿ ಕೇಳೋದಿದೆ, ಧರ್ಮಸ್ಥಳದ ಕುಲು ಏತು ಯೋಜನೆ ಮಲ್ತನದಾನಿ ದುಡ್ಡು ಎಂಕ್ಲತ್ತ ಅಂತ. ಆದ್ರೆ ನಾನು ಅಂತವರಿಗೆ ಹೇಳೋದಿದೆ, ಧರ್ಮಸ್ಥಳದ ಯಾವ ಕಾಣಿಕೆಯ ಹುಂಡಿಗಳ ಮೇಲೂ ಲೇಖನಗಳಿಲ್ಲ. ನೀವು ಇಲ್ಲಿ ಹುಂಡಿಗೆ ಹಣ ಹಾಕಿದ್ರೆ ಮಾತ್ರ ದೇವರ ದರ್ಶನಕ್ಕೆ ಬಿಡುತ್ತೇವೆ ಅಂತ ಎಲ್ಲೂ ಫಲಕಗಳಿಲ್ಲ. ನಾವು ನಮ್ಮ ಭಕ್ತಿಯಿಂದ ಹಾಕ್ತೇವೆ. ನಮ್ಮ ಭಕ್ತಿಯ ಹಣ ಇವತ್ತು ಅವರು ಹರ್ಷೇಂದ್ರ ಹೆಗ್ಗಡೆಯವರು ಹೇಳಿದ ಹಾಗೆ ಕೆರೆಗೆ ಹಾಕಿದ ಕೆರೆಯ ನೀರನ್ನ ಕೆರೆಗೆ ಚಿಲ್ಲಿ ಅಂತ ಹೇಳಿದ ಹಾಗೆ ನಾವು ದೇವಸ್ಥಾನಕ್ಕೆ ಹಾಕಿದಂತ ಪ್ರತಿಯೊಂದು ಹಣಗಳು ಕೂಡ ಯೋಜನೆಯ ಮುಖಾಂತರ ಇವತ್ತು ಹಿಂದುತ್ವವನ್ನ ಮತ್ತು ಹಿಂದೂ ಧರ್ಮದವರನ್ನ ಬಲಿಷ್ಠಗೊಳಿಸ್ತಾ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸಾವಿರಾರು ಯೋಜನೆಗಳನ್ನ ಶ್ರೀ ಕ್ಷೇತ್ರ ಕೈಗೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಸಾಮಾನ್ಯ ಬಡ ಮಹಿಳೆಯನ್ನ ಕೂಡ ಗುರುತಿಸಿ ಸ್ವಾಭಿಮಾನಿಯಾಗಿ ಮತ್ತು ಸದೃಢೆಯಾಗಿ ಆ ಮಹಿಳೆಯನ್ನ ಸಮಾಜಕ್ಕೆ ತಂದು ನಿಲ್ಲಿಸುವಂತ ಕೆಲಸವನ್ನ ಇವತ್ತು ಶ್ರೀ ಕ್ಷೇತ್ರ ಮಾಡಿದೆ. ಅದರಲ್ಲಿ ಒಂದು ಯೋಜನೆ ಅದು ಭಜನಾ ಕಮ್ಮಟ. ನನಗೆ ಬಹಳ ಹೆಮ್ಮೆ ಇದೆ.
ಇದರ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿಗಳಾದವು. ನಾನು ಆಗ್ಲೂ ಮಾತಾಡಿದ್ದೆ. ದೇವರು ನಾವು ನಿಂತು ಆತನನ್ನ ಭಜಿಸಿದರೆ ಆತ ಕೂತು ಕೇಳುವ, ನಾವು ಕೂತು ಭಜಿಸಿದರೆ ಆತ ಮಲಗಿ ಕೇಳುವ. ನಾವು ಮಲಗಿ ಹೇ ಪರಮಾತ್ಮ ಎಂದರೆ ಆತ ತನ್ನ ತೊಡೆಯ ಮೇಲೆ ನಮ್ಮ ತಲೆಯನ್ನ ಇಟ್ಟು ನೇವರಿಸಿ ಮಗು ಅದೇನು ನಿನ್ನ ಕಷ್ಟ ಅಂತ ದೇವರೊಬ್ಬ ಆಲಿಸ್ತಾನೆ ಅಂತ ಆದ್ರೆ ಅದಕ್ಕೊಂದು ದಾರಿಯನ್ನ ಮಾಡಿಕೊಟ್ಟದ್ದು ಇದೇ ಭಜನಾ ಕಮ್ಮಟ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಶಿವನನ್ನ ಎಲ್ಲರೂ ಪೂಜಿಸ್ತಾರೆ. ನನಗೆ ಶಿವ ಬಹಳ ಆತ್ಮೀಯನಾಗಿ ಯಾಕೆ ಕಂಡು ಬರ್ತಾನೆ ಅಂದ್ರೆ ಆ ಭಗವಂತನಿಗೆ ಆಡಂಬರ ಇಲ್ಲ, ಅವನು ಬಲು ಬೇಗ ಒಲಿತಾನೆ. ನೀವು ಚಿನ್ನಗಳನ್ನ ಬಂಗಾರಗಳನ್ನ ಕೊಟ್ಟಷ್ಟು ಒಲಿಯುವ ದೇವರೊಬ್ಬನಿದ್ದಾನೆ. ಆದರೆ ಅದೇನೂ ಕೊಡದೆ ಬಡವನಿಗೂ ಒಲಿಯುವ ಬಹುಬೇಗ ಒಲಿಯುವ ದೇವನೊಬ್ಬ ಇದ್ದರೆ ಆತ ಪರಶಿವ. ಯಾಕಂದ್ರೆ ಎಕ್ಕದ ಎಲೆಯ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಯಾರಿಗೂ ಬೇಡವಾದ ಗಿಡವದು, ಆದ್ರೆ ಅದು ಪರಶಿವನಿಗೆ ಬಹಳ ಆತ್ಮೀಯವಾದ ಗಿಡ. ಯಾರಿಗೂ ಬೇಡದ್ದು ಪರಶಿವನಿಗೆ ಇಷ್ಟ ಆಗ್ತದೆ. ಸ್ಮಶಾನ ಯಾರಿಗೂ ಬೇಡ ಅಂತ ಹೇಳುವ ಒಂದು ಜಾಗ, ಆದ್ರೆ ಆ ಸ್ಮಶಾನಕ್ಕೆ ಕಾವಲು ಯಾರು ಕೇಳಿದ್ರೆ ಈತನೇ ಪರಶಿವ. ಭಿಕ್ಷೆ ಬೇಡೋದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಭಿಕ್ಷ ಪರ್ಯಟನೆಯನ್ನ ಯಾರು ಮಾಡ್ತಾನೆ ಕೇಳಿದ್ರೆ ಅದು ಪರಶಿವ. ಅರ್ಥಾತ್ ನನಗೆ ಯಾರೂ ಬೇಡ, ನಿನ್ನನ್ನು ಎಲ್ಲರೂ ತ್ಯಜಿಸಿದ್ದಾರೆ, ನೀನೊಬ್ಬನೇ, ನಿನ್ನನ್ನು ಇಡೀ ಕುಟುಂಬದವರು ಬೇಡ ಅಂದಿದ್ದಾರೆ ಅಂದಾಗಲೂ ನಮ್ಮ ಕೈ ಹಿಡಿಯುವ ಒಬ್ಬ ದೇವನೊಬ್ಬನಿದ್ದರೆ ಆತ ಪರಶಿವ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ಳಬೇಕು. ಭಜನೆಗೆ ದೇವರು ಬಹಳಷ್ಟು ಬೇಗ ಒಲಿತಾನೆ. ನಾನು ನನ್ನ ಧಾರ್ಮಿಕ ಪ್ರವಚನಗಳಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಹೇಳಿದ್ದೇನೆ. ಮಾನ್ಯ ಸ್ವಾಮೀಜಿಯವರು ಕೂಡ, ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರೂ ಭಾಷಣಗಳಲ್ಲಿ ತಾತ್ಪರ್ಯಗಳನ್ನು ಅದನ್ನೇ ಹೇಳ್ತಾರೆ. ಏನು ಕೇಳಿದ್ರೆ ಈ ತುಳುವ ನಾಡಿನಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ನಾವು ಯಾವುದಕ್ಕೂ ಹೆದರದಿದ್ರು ನಾವೊಬ್ಬರಿಗೆ ಹೆದರ್ತೇವೆ. ಅದು ಯಾರು ಕೇಳಿದ್ರೆ ಭಗವಂತ, ದೈವದೇವ. ಯಾರಿಗೂ ಹೆದರಿದ್ರೆ ನಾವು ಅದಕ್ಕೆ ಹೆದರ್ತೇವೆ. ನಾನು ತುಳುವಲ್ಲಿ ಯಾವಾಗಲೂ ಹೇಳೋದಿದೆ, ಒಂಜಿ ಕಲ್ಲದ ಇದು ಆ ಕಲ್ಲದ ಮಿತ್ತ ಯಾನ ಕೇಪುಲ ಪೂದಿದು ಒಂದು ದೈವ ಪಣದು ಯಾನ ಅಡ್ಡಪ್ಪ ಬೂರಿಯಂದಾಂಡ ಎನ್ನ ಪಿರವುಡ್ದು ಬತ್ತಿನಾಯೆ ಆ ಕಲ್ಲನ ದಂಡದು ಪೂಜೆ ಆಯೆಲ್ಲ ಈ ಕಡ್ಡಪ್ಪ ಬೂರ್ವೆ ಒಂದು ದೈವನೇ ಆದಿಪ್ಪು ಮಾರೆ ಅಂತ ಆಯ್ತು ದೈವ ಇಪ್ಪೋಡೆಂದಾಲ ಇಜ್ಜಿ. ಅರ್ಥಾತ್ ಆಧ್ಯಾತ್ಮಿಕತೆಗೆ ನಾವು ಹೆದರ್ತೇವೆ. ಮಕ್ಕಳನ್ನ ಬೆಳೆಸುವ ರೀತಿಯೇ ಇದು. ಯಾವುದಕ್ಕೆ ಮಕ್ಕಳು ಹೆದರುತ್ತಾರೋ ಅದರತ್ತ ಮಕ್ಕಳನ್ನ ನಾವು ಬೆಳೆಸುವತ್ತ ನಾವು ಚಿಂತನೆಯನ್ನ ಮಾಡಬೇಕು. ಯಾವಾಗ ನಾವು ಈಗ ನೋಡಿ ಸಂಜೆ ಹೊತ್ತು ಎಲ್ಲರೂ ನಾವು ಮಹಿಳೆಯರು ಧಾರಾವಾಹಿಯಲ್ಲಿ ಎಷ್ಟು ಬ್ಯುಸಿಯಾಗಿದ್ದೇವೆ ಕೇಳಿದ್ರೆ, ರಾಮಚಾರಿ ಮತ್ತೆ ಭಾಗ್ಯವತಿ ಎಲ್ಲ ಯಾರೋ ಇದ್ದಾರೆ, ಅವ್ರದ್ದೆಲ್ಲ ತಲೆಬಿಸಿ ನಮ್ಗೆ ಎಷ್ಟಾಗಿದೆ ಕೇಳಿದ್ರೆ, ಗಂಡ ಇವತ್ತು ಮನೆಗೆ ಸಂಜೆ ಹೊತ್ತು ಬಹಳ ಇಡೀ ದಿನ ಕೆಲಸ ಮಾಡಿ ಬಂದಾಗ ಅವನಿಗೊಂದು ಲೋಟ ನೀರು ಬೇಕಾ ಕೇಳೋದಕ್ಕಿಂತ ಮಂಡೆ ವೆಚ್ಚ ನಮಗೆ ಸೀರಿಯಲ್ನವರದ್ದು. ಬಹಳ ಮಂಡೆ ವೆಚ್ಚ ಇದೆ ನಮಗೆ. ಮೊನ್ನೆ ಸತ್ತದ್ದು ಕೃಷ್ಣನೋ ರಾಮನೋ, ಆ ರಾಮಚರಿಯಲ್ಲಿ ಯಾರು ಸತ್ತಿದ್ದಾನೆ ಅನ್ನುವ ಮಂಡೆ ವೆಚ್ಚಕ್ಕಿಂತ ಇವತ್ತು ಮನೆಯಲ್ಲಿ ಏನಾಗ್ತಿದೆ ಅನ್ನುವತ್ತ ನಾವು ಚಿಂತನೆಯನ್ನ ಯಾರು ಹರಿಸ್ತಾ ಇಲ್ಲ. ಒಬ್ಬ ಗಂಡಸು ಮನೆಯಿಂದ ಬೆಳಿಗ್ಗೆ ಹೊರಗೆ ನಡೆದ ಅಂದ್ರೆ ಅವನಿಗೊಂದು ನಂಬಿಕೆ ಇದೆ. ಅದು ಯಾರು ಹೇಳಿ? ಹೆಣ್ಮಕ್ಳು. ಆತ ಏನ್ ಅನ್ಕೊಳ್ತಾನೆ ಅಂದ್ರೆ, ನಾನು ಈ ಮನೆಯನ್ನ ಬಿಟ್ಟು ಹೊರಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಮನೆಯನ್ನ ನನ್ನ ಮಕ್ಕಳನ್ನ ಯಾರಾದ್ರೂ ಜವಾಬ್ದಾರಿಯುತವಾಗಿ ನಡೆಸ್ತಾರೆ ಅಂತ ಇದ್ರೆ ಅದ್ ನನ್ನ ಹೆಂಡತಿ ಅಂತ ಒಬ್ಬ ನಂಬಿಕೆಯಿಂದ ಒಂದು ಗಂಡಸ್ ಹೊರಗೆ ಹೋಗ್ತಾನೆ ಅಂದ್ರೆ ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಸಮಾಜ ಹೇಗಿದೆ ನೀವೇ ಯೋಚನೆ ಮಾಡಿ. ಮಕ್ಕಳಿಗೆ ಹೀಗೆ ಟೈಯನ್ನ ಕಟ್ಟಿ ಬಿದ್ದು ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ಬರುವ ಸ್ಕೂಲ್ ಬಸ್ಸಿಗೆ ಮಕ್ಕಳನ್ನ ದೂಡಿ ಅವರನ್ನ ಶಾಲೆ ಕಳಿಸಿ, ಅದು ಬದಿಮನೆಯವಳು ಕೊಡುವ ಡೊನೇಷನ್ಗಿಂತ ಬಹಳ ದೊಡ್ಡ ಸ್ಕೂಲೇ ಆಗ್ಬೇಕು ನಮಗೆ. ಅದಕ್ಕೆ ಧರ್ಮಸ್ಥಳದಲ್ಲಿ ಸಾಲ ತೆಗೆದ್ರು ಪರವಾಗಿಲ್ಲ, ನಮಗೆ ದೊಡ್ಡ ಶಾಲೆಯಲ್ಲಿ ಕಳಿಸ್ಬೇಕು ಮಕ್ಕಳನ್ನ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದ್ರೆ ನನ್ನ ಮಗ ಸೂಪರ್ ಸ್ಟಾರ್ವನ್ನ ಹೆತ್ತವರೇ ಜಾಸ್ತಿ ಆಗಿದ್ದಾರೆ. ಇವತ್ತು ನಮಗೆ ಮಹಾಭಾರತದಲ್ಲಿ ಬರುವ ಭೀಮನಿಗಿಂತ ಛೋಟಾ ಭೀಮ್ ಬಹಳ ಬೇಗ ನಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ವಾ? ಪರಿಸ್ಥಿತಿ ಇವತ್ತು ಅಲ್ಲಿ ತನಕ ಬಂದು ನಿಂತಿದೆ. ನಾವು ಟಿವಿ ಒಳಗೆ ಹೋಗಿದ್ದೇವೆ, ಮಕ್ಕಳನ್ನು ಟಿವಿ ಒಳಗೆ ಹಾಕಿ ಬಿಟ್ಟಿದ್ದೇವೆ. ಎಲ್ಲಿವರೆಗೆ ಅಂದ್ರೆ, ಸ್ವಲ್ಪ ಹಿಂದೆ ಹೋದ್ರೆ ನಮ್ಮ ತಾಯಂದ್ರು ನಮ್ಗೆ ಬೈತಾ ಇದ್ರು, ಎಷ್ಟು ಮೊಬೈಲ್ ಒತ್ತಿ ಮಾರೆ, ತೆಗ್ದ ಇಂದಿಕ್ಕೆಲ್ಲ ಬಾಡ್ಲ ಅಂತ, ತೆಗ್ದ ನಾನು ಬಿಸಾಡ್ತೇನೆ ಅಂತ. ಈಗ ಬಿಸಾಡ್ಲಿಕ್ಕೆ ಜನ ಇಲ್ಲ. ಅಮ್ಮನೂ ಮೊಬೈಲ್ ಓರಿಸ್ತಾರೆ, ಅಪ್ಪನೂ ಮೊಬೈಲ್ ಓರಿಸ್ತಾರೆ, ಅತ್ತೆನೂ ಮೊಬೈಲ್ ಓರಿಸ್ತಾರೆ, ಮಾವನೂ ಮೊಬೈಲ್ ಓರಿಸ್ತಾರೆ. ಮೊಬೈಲನ್ನ ತೆಗ್ದಿಡ್ಲಿಕ್ಕೆ ಜನ ಇಲ್ಲ ನಮ್ಮ ಹತ್ರ. ಅಲ್ಲಿ ತನಕ ಇವತ್ತು ನಾವು ಮೊಬೈಲ್ನ ಒಳಗೆ ಹೋಗಿಬಿಟ್ಟಿದ್ದೇವೆ. ಬಂಧುಗಳೇ, ಇವತ್ತು ಎಲ್ಲಿ ನಾವು ದಾರಿ ತಪ್ಪಿದ್ದೇವೋ ಅಲ್ಲಿ ಮತ್ತೆ ದಾರಿಯನ್ನು ಹುಡುಕ್ಬೇಕು. ಅದು ಹೇಗೆ ಹೇಳಿ? ದೇವರತ್ತ ನಾವು ಹೋಗ್ಬೇಕು. ನನ್ನ ಭಾಷಣಗಳನ್ನು ಕೇಳುವಾಗ ತುಂಬ ಮಂದಿ ಹೇಳ್ತಾರೆ, ಅವರ ಭಾಷಣ ಕೇಳಿಕ್ ಚಂದ ಮಾರೆ, ಜೀವನದಲ್ಲಿ ಅದಾಗೋದಿಲ್ಲ ಅಂತ. ಆದರೆ ನಾನು ಬಲವಾಗಿ ನಂಬ್ತೇನೆ, ನೀವು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಹೋರಾಟ ಮಾಡಬೇಡಿ, ಯಾರನ್ನೂ ಮೆಚ್ಚಿಸಬೇಡಿ. ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದೇ ಇಲ್ಲ. ನಾನು ಅದನ್ನು ಹೇಳಿದ್ದೆ ಕೂಡ. ಭಗವಾನ್ ಮರ್ಯಾದಾ ಪುರುಷ ರಾಮ ಎಲ್ರಿಗೂ ಇಷ್ಟ ಆಗ್ತಾನ್ರಿ, ಯಾರಿಗಿಷ್ಟ ಆಗಲ್ಲ? ನನ್ನ ಹತ್ರ ನಿದ್ದೆ ಲಭಿಸು, ನಿನ್ಗೆ ಗಂಡ ಎಂತವನು ಬೇಕು ಕೇಳಿದ್ರೆ ನಾನು ಹೇಳ್ತೇನೋ ಏನೋ ನನಗೆ ರಾಮನಂತ ಗಂಡ ಬೇಕು ಅಂತ. ಆದ್ರೆ
ರಾಮನನ್ನ ಕಂಡ್ರೆ ರಾವಣನಿಗಾಗ್ಲಿಲ್ಲ. ರಾವಣ ಯಾರಲ್ಲೂ ಹಾಳನ್ನ ನೋಡದ ರಾಮನಲ್ಲಿ ಹಾಳನ್ನ ಯಾರು ನೋಡಿದ್ದ ಅಂದ್ರೆ ರಾವಣ ನೋಡಿದ್ದ. ಅವನಿಗೆ ಹಾಳು ಗೊತ್ತಾಗಿತ್ತು ರಾಮನಲ್ಲಿ ಏನಿದೆ ಅಂತ. ಕೃಷ್ಣ ಇಡೀ ಜಗತ್ತಿಗೆ ಜೀವನದ ಸಾರವನ್ನ ಕೊಟ್ಟಿದ್ದ, ಬದುಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದ. ಕೃಷ್ಣನನ್ನ ಯಾರು ಇಷ್ಟಪಡೋದಿಲ್ಲ? ಸಹಸ್ರ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡಿದ್ದ ಕೃಷ್ಣ ಎಲ್ರಿಗೂ ಇಷ್ಟ ಆಗ್ತಾನೆ. ಕಂಸನಿಗೆ ಆತ ಇಷ್ಟ ಆಗ್ಲಿಲ್ಲ. ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ? ನಿರಾಕಾರನನ್ನ ಭಗವಂತನನ್ನ ಮೆಚ್ಚಿಸಿದರೆ ಸಾಕು, ಜೀವನ ಸಾರ್ಥಕ. ಭಗವಂತನಿಗೆ ನಾವು ಮಾಡೋದು ಸತ್ಯದಲ್ಲಿದ್ದೇವೆ, ನಾವು ಮಾಡೋದು ನ್ಯಾಯದಲ್ಲಿದ್ದೇವೆ, ನಮ್ಮದು ಧರ್ಮ ಅಂತ ಇದೆಯೋ, ದೇವರನ್ನ ಮೆಚ್ಚಿಸಿದ್ರೆ ಸಾಕು. ತೃಣ ಮಾತ್ರಕ್ಕೆ ಸಮಾನವಾದ ಮನುಷ್ಯನನ್ನು ಮೆಚ್ಚಿಸಿ ಬದುಕುವ ಅಗತ್ಯತೆ ಇಲ್ಲ, ಅಗತ್ಯವೇ ಇಲ್ಲ. ಮೆಚ್ಚುವವರು ಮೆಚ್ಚುತ್ತಾರೆ, ನಮ್ಮ ಕೆಲಸ ಸತ್ಯದಲ್ಲಿದ್ದದನ್ನ ನೋಡಿ ಮೆಚ್ಚುತ್ತಾರೆ, ಜನ ಮೆಚ್ಚುತ್ತಾರೆ. ಅಷ್ಟು ಸಾಕು. ಸಜ್ಜನರು ಮೆಚ್ಚಿದರೆ ಸಾಕು. ದುರ್ಜನೆಲ್ಲರನ್ನ ಮೆಚ್ಚಿಸಿ ಕೂರ್ಲಿಕ್ಕೆ ನಾವೇನು 200-300 ವರ್ಷ ಬದುಕ್ತೇವೇನು? ಇರೋದೇ 75 ವರ್ಷ. ಈಗ ಇರುವ ಆರೋಗ್ಯದ ಹಾಳಲ್ಲಿ ಈಗ ಇದ್ದ ನಾನು ನಾಳೆ ಇರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಈ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಪುರಂದರದಾಸರೊಂದು ಮಾತು ಹೇಳ್ತಾರೆ, ಸಾವಧಾನದಿಂದಿರುವನವೇ ದೇವರು ಕೊಟ್ಟಾನು. ದೇವರು ಎಲ್ಲವನ್ನ ಕೊಡ್ತಾನೆ. ನಮ್ಗೆ ಬಹಳ ಸಲ ನನಗೆ ಅನ್ಸೋದಿದೆ, ನಾವು ಎಷ್ಟು ಚೆನ್ನಾಗಿ ಬದುಕ್ತೇವೆ, ಆದ್ರೆ ಒಳ್ಳೆಯವನಿಗೆ ದೇವ್ರು ಯಾಕೆ ಕಷ್ಟ ಕೊಡ್ತಾನೆ ಅಂತ ನಾವು ಕೇಳೋದಿಲ್ವಾ? ಎಲ್ಲರೂ ಕೇಳ್ತೇವೆ. ಆದ್ರೆ ದೇವರಿಗೆ ನಾವು ಬಹಳಷ್ಟು ಪ್ರೀತರಾಗಿರ್ತೇವೆ. ದೇವರು ನಮ್ಮನ್ನ ಪರೀಕ್ಷಿಸ್ತಾನೆ. ದೇವರು ಎಷ್ಟು ಕೊಟ್ರೆ ಒಳ್ಳೆದು ಅಂತ ನೋಡ್ತಾನೆ, ಯಾವುದನ್ನು ಕೊಟ್ರೆ ಒಳ್ಳೆದು ಅಂತ ನೋಡ್ತಾನೆ. ಆದ್ರೆ ನಮಗೆ ಬರುವ ಒಳ್ಳೆ ದಿನಗಳು ಕೆಟ್ಟ ಜನರನ್ನು ಬಾಯಿ ಮುಚ್ಚಿಸಿ ಅವರೇ ಸಾಯೋ ತರ ಮಾಡ್ತದೆ. ಅಷ್ಟು ಒಳ್ಳೆ ದಿನಗಳನ್ನು ದೇವರು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಅದನ್ನ ಈ ಭಜನೆಗಳು ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಬೇಕು ಕೇಳಿದ್ರೆ, ನೀವೇ ಅನ್ಕೊಳ್ಳಿ, ಸುತ್ತ ನಾವು ಕುಣಿತ ಭಜನೆ ಮಾಡ್ತೇವಲ್ಲ, ಎಷ್ಟು ಚಂದಾರಿ ಅದು. ದೇವ್ರು ಅಲ್ಲೇ ನೆಲೆಸಿರ್ತಾನೆ, ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಒಬ್ಬ ಮನುಷ್ಯ ಓಡ್ತಾನೆ. ಎಲ್ಲಿಗೆ ಓಡ್ತಿದೀಯಾ ಅಂದ್ರೆ, ನಾನು ದೇವರನ್ನ ಹುಡುಕ್ಲಿಕ್ಕೆ ಹೋಗ್ತಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಅಂತ. ದೇವ್ರು ಎಲ್ಲಿರ್ತಾನೆ ಅಂದ್ರೆ, ಧರ್ಮದಿಂದ ನಿಷ್ಠೆಯಿಂದ ನಡೆಯುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ದೇವರು ಕೂತಿದ್ದಾನೆ. ನಾವು ಒಂದು ದೀಪವನ್ನ ಇಟ್ಟು ಸುತ್ತ ತಾಳವನ್ನ ಕಟ್ಟಿ ನಾವು ಭಜನೆಗೆ ನಿಂತ್ವಿ ಅಂತಾದ್ರೆ ಅಲ್ಲಿ ದೇವರಿದ್ದಾನೆ. ಅದನ್ನ ಮನಗಂಡ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ನಾವಿವತ್ತು ನಮ್ಮ ಧರ್ಮದ ಶಾಲುಗಳನ್ನು ಹಾಕಿ ಕೈಯಲ್ಲಿ ತಾಳಗಳನ್ನು ಹಿಡಿದು ನಾವೆಲ್ಲರೂ ಒಂದೇ ಅಂತ ಜಾತಿ ಭೇದವನ್ನ ಮರೆತು ನಾವು ಸುತ್ತ ಕುಣಿತೇವೆ ಅಂತ ಆದ್ರೆ, ಈಗ ನೋಡಿ, ಈ ಗಣೇಶೋತ್ಸವದ ವಿಸರ್ಜನೆಗಳೆಲ್ಲ ಆಗುವಾಗ ನಾನು 1-2 ವರ್ಷದ ಹಿಂದೆ ಅದನ್ನ ಭಾಷಣಗಳಲ್ಲಿ ಹೇಳಿದ್ದೆ. ಒಂದು 10-10 ದಿನ ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಆತ ಎಲ್ಲರನ್ನ ಬಹಳ ನಮ್ಗೆ ಎಲ್ರಿಗೂ ಇಷ್ಟ. ಗಣಪತಿ ಯಾರಿಗಿಷ್ಟ ಇಲ್ಲ? ಆತನ ರೂಪ ನೋಡ್ಲಿಕ್ಕೆ ಆತ ಚಂದ ಇಲ್ಲ ಅಂತ ಅನ್ಸಿದ್ರು ಚಂದ, ಅದು ಹೇಗೆ ಅಂತ ಗೊತ್ತಿಲ್ಲ. ಡೊಳ್ಳು ಹೊಟ್ಟೆ ಇದೆ, ನಾವು ಜಾಸ್ತಿ ಕೇಳಬೇಕು ಅಂತ ಆತನ ಕಿವಿಗಳಿದೆ, ಅಗಾಲವಾಗಿದೆ. ಸ್ವಲ್ಪ ಕಮ್ಮಿ ನೋಡುವಂತ ಚಿಕ್ಕ ಕಣ್ಣುಗಳಿದೆ, ಕಮ್ಮಿ ಮಾತಾಡುವಂತ ಸ್ವಲ್ಪ ಚಿಕ್ಕ ಬಾಯಿ ಇದೆ. ನನ್ನೊಬ್ಬಳನ್ನ ಬಿಟ್ಟು ಎಲ್ಲರೂ ಕಮ್ಮಿ ಮಾತಾಡಬೇಕು ಅಂತ ಚಿಕ್ಕ ಬಾಯಿ ಇದೆ ಗಣಪತಿಗೆ. ಆತನ ರೂಪನೇ ಬದುಕೋದು ಹೇಗೆ ಅಂತ ಕಲಿಸೋದು. ಆ ಗಣಪತಿಯನ್ನ ಇಟ್ಟು ಆತನ ವಿಸರ್ಜನಾ ದಿನ ಈ ಯುವಜನತೆ ಕುಡಿದು ಮದ್ಯಪಾನ ಮಾಡಿ ಆ ಡಿಜೆಗಳನ್ನ ಹಿಡಿದು ನಲಿಯೋ ಚಂದ ಇದೆಯಲ್ಲ ಗಣಪತಿಗೆ ಅನ್ಸೋದು, ಇದು ಏನಪ್ಪ, ಇಷ್ಟು ದಿನ ನನಗೆ ವೃತ್ತ ಎಲ್ಲ ಮಾಡಿ ಪೂಜೆ ಮಾಡ್ದ, ಇವತ್ತು ಇಷ್ಟೆಲ್ಲ ಕುಡಿದು ಚಂದ ಮಾಡಿ ನನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾನೆ ಅಂತ ದೇವರ ಶಾಪಕ್ಕೂ ಗುರಿಯಾಗಿತ್ತೋ ಏನೋ. ಆದ್ರೆ 2-3 ವರ್ಷಗಳಿಂದ ಈಚೆಗೆ ಎಲ್ಲಾ ಹೆಣ್ಣು ಮಕ್ಕಳು, ಅದು ನೋಡಿ, ಇದೇ ಬೆಳ್ತಂಗಡಿ ಅಂಡಿಜ್ಜೆಯಲ್ಲಿ ನಾನೊಂದು ಇತ್ತೀಚೆಗೆ ಒಂದು ರೀಲ್ಸ್ ನೋಡಿದ್ದೆ ಮಾರೆ, ಎಲ್ಲಾ ಹೆಣ್ಣು ಮಕ್ಕಳು ಆ ಮಳೆಯ ನಡುವಲ್ಲೂ ತಾಳ ಹಿಡಿದು ಆ ಗಣಪತಿಯನ್ನ ತಗೊಂಡೋದಂತ ಚಂದ ಇದೆಯಲ್ಲ. ಇದಕ್ಕೊಂದು ಒಳ್ಳೆ ಉದಾಹರಣೆ ಬೇಕಾ ನಮ್ಮ ಧಾರ್ಮಿಕತೆಯನ್ನ ಉಳಿಸ್ಲಿಕ್ಕೆ? ಎಷ್ಟು ಚಂದದ ಭಜನೆಯನ್ನ ಅಲ್ಲಿ ಮಾಡಿದ್ರು. ಭಜನಂ ಅನ್ನುವ ಒಂದು ಸಂಸ್ಕೃತದ ಪದದಿಂದ ಹುಟ್ಟಿದ ಭಜನೆ ಇವತ್ತು ಮನೆಗಳಲ್ಲಾಗಬೇಕಾಗಿದೆ. ಸಂಜೆ ಹೊತ್ತು ಯಾರೋ ಗೀಚಿದ ಮನೆಯನ್ನ ಹಾಳು ಮಾಡುವ ಸೀರಿಯಲ್ಗಳ ಶಬ್ದಕ್ಕಿಂತ ಜಾಸ್ತಿ ಇವತ್ತು ನಮ್ಮ ತಾಳದ ಶಬ್ದ ಕೇಳಬೇಕಾಗಿದೆ. ಎಲ್ಲರೂ ಬ್ಯುಸಿಯಾಗಿದ್ದಾರೆ, ನನಗದು ಗೊತ್ತಿದೆ. ನಾನು ಆಗ್ಲೇ ಹೇಳಿದಾಗ ಎಲ್ಲರೂ ಬ್ಯುಸಿ ಇದ್ದಾರೆ, ಯಾರು ಪುರ್ಸೊತ್ತಿರೋರು ಯಾರೂ ಇಲ್ಲ. ಈಗ ನನ್ನನ್ನು ಕೇಳಿದ್ರೆ ನಾನೂ ಇಲ್ಲ. ಆದ್ರೆ 5-10 ನಿಮಿಷ ತಗೊಳ್ಳುವ ಹನುಮಾನ್ ಚಾಲೀಸವನ್ನ ಓದ್ಲಿಕ್ಕೂ ಸಮಯದ ಅಗತ್ಯ ಇದೆಯೇನು? ಇಲ್ವಲ್ಲ. ನಾವು ಫೇಸ್ಬುಕ್ ಅನ್ನು ಒಂದ್ಸಲ ಸ್ಕ್ರೋಲ್ ಮಾಡುವ ಬದಲಿಗೆ 5 ನಿಮಿಷ ಕೊಟ್ಟು ಶ್ರೀ ಗುರುಚರಣ ಸರೋಜ ರಜ ನಿಜ ಮನು ಮುಕುರು ಸುಧಾರಿ ಅಂತ ಒಮ್ಮೆ ಓದಿದ್ರೆ ಯಾವುದೇ ಮಾಟ ಮಂತ್ರವೋ ಬೇಡದ ವಿಚಾರಗಳೋ ನಮ್ಮ ಮನಸ್ಸಿಗೋ ನಮ್ಮ ಮನಗಳಿಗೂ ಸಿಗೋದಿಲ್ಲ ಅಂತ ಆದ್ರೆ ಭಜನೆಗೆ ಇರುವ ಶಕ್ತಿ ಅಂತದ್ದು. ಅದನ್ನ ನಾವು ಇವತ್ತು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದೆ. ನನಗೆ ಬಹಳ ಸಲ ಅನ್ಸೋದು, ಮನುಷ್ಯರು ಯಾವುದರ ಹಿಂದೆ ಓಡ್ತಾರೆ ಅಂದ್ರೆ ದುಡ್ಡಿನ ಹಿಂದೆ ಓಡ್ತಾರೆ.
ಇಡೀ ದುಡ್ಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನುವ ಭ್ರಮೆಯಲ್ಲಿದ್ದಾನ ಮನುಷ್ಯ. ದೇವರು ಎಷ್ಟು ಒಳ್ಳೆಯವನು ನೋಡಿ, ಅವನೆಷ್ಟು ಚಾಣಕ್ಯ ನೋಡಿ. ಸಾವು ಅನ್ನೋ ಭೀಕರವಾದ ಸತ್ಯವನ್ನ ಮತ್ತು ವಿಶೇಷವಾದ ಶಕ್ತಿಯನ್ನ ಎಲ್ರಿಗೂ ಕೊಟ್ಟ. ಅದರಲ್ಲಿ ಬಡವ ಶ್ರೀಮಂತ ಅನ್ನುವ ಭೇದವನ್ನ ದೇವರು ನೋಡ್ಲೇ ಇಲ್ಲ. ಒಂದು ವೇಳೆ ಶ್ರೀಮಂತನಿಗೆ ಸಾವಿಲ್ಲ, ಬಡವನಿಗೆ ಸಾವಿತ್ತು ಅಂದ್ರೆ ಒಬ್ಬ ಹಣ ಇರೋವನು ನಮ್ಮನ್ನ ನೋಡಿ ನಗ್ತಾ ಇದ್ನೋ ಏನೋ, ಆಡ ದುಡ್ಡಿಜ್ಜಿ ಮಾರೆ ಎಲ್ಲ ನನಗ ಸೈಪೆ ಅಂತ, ಅವನು ಸತ್ತೋಗ್ತಾನೆ ಅಂತ. ದೇವ್ರು ಹಾಗೆ ಮಾಡಲಿಲ್ಲ, ಎಲ್ರಿಗೂ ಸಾವು ಕೊಟ್ಟ. ಇದೇ ದುಡ್ಡಿಂದ ನಾವು ಈಗ ಮಕ್ಳಿಗೆ ಕಲಿಸ್ತೇವೆ, ನೀನು ಓದಬೇಕು, ನೀನು ಡಿಗ್ರಿ ತಗೊಳ್ಬೇಕು, ನೀನು ಪಾಸ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು ಅಂತೇವೆ. ನೀನು ಮನುಷ್ಯ ಆಗಬೇಕು ಅನ್ನುವ ಶಿಕ್ಷಣವನ್ನು ಕೊಡುವ ಹೆತ್ತವರು ಬಹಳ ಕಡಿಮೆ, ಬಹಳ ಕಡಿಮೆ. ಆದರೆ ದುಡ್ಡಿದ್ರೆ ಎಲ್ಲವನ್ನ ತಗೊಳ್ಬಹುದು ಅನ್ನುವ ಭ್ರಮೆಯಿಂದ ಈಚೆ ಬನ್ನಿ. ಅದೇ ದುಡ್ಡಿಂದ ನೀವು ಮಾತ್ರೆನ ತಗೊಳ್ತೀರಿ, ಅದೇ ದುಡ್ಡಿಂದ ಆರೋಗ್ಯವನ್ನು ತಗೊಳ್ಳಿಕ್ಕೆ ನಿಮ್ಮಿಂದ ಆಗೋದಿಲ್ಲ. ದುಡ್ಡಿಂದ ನೀವು ಹಾಸಿಗೆ ತಗೊಳ್ತೀರಿ, ಒಂದು ನೆಮ್ಮದಿಯ ನಿದ್ರೆಯನ್ನ ದುಡ್ಡಿಂದ ತಗೊಳ್ಳಿ ಅಂದ್ರೆ ಯಾರಿಗೂ ಆಗೋದಿಲ್ಲ. ಅದೇ ದುಡ್ಡಿಂದ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಒಂದು 3-4 ಮಹಡಿಯ ಮನೆಯನ್ನ ಕಟ್ತೇವೋ ಏನೋ, ಆದರೆ ಅದೇ ದುಡ್ಡಿಂದ ನಮ್ಮನ್ನ ಬಿಟ್ಟು ಹೋಗಿರುವವರನ್ನ ಸಂಬಂಧಗಳನ್ನ ಮತ್ತೆ ತಂದು ನಿಲ್ಲಿಸಿ ಅಂದ್ರೆ ನಮ್ಮಿಂದ ಆಗೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದೊಳಗೆ, ಕಾರಣ ಹೆತ್ತ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನಾ ಅನ್ನೋ ವಿಚಾರಗಳಿದೆ. ಯಾವಾಗ ಮಕ್ಕಳನ್ನ ಧಾರ್ಮಿಕತೆಯತ್ತ ಆಧ್ಯಾತ್ಮಿಕತೆಯತ್ತ ವಾಲುವ ಹಾಗೆ ಮಾಡ್ತೇವೋ ಆಗ ಮಕ್ಕಳು ಹೆತ್ತವರು, ಇವತ್ತಿಗೂ ಅಂಥ ಮಕ್ಕಳನ್ನ ನೋಡಿ ಆ ಮಕ್ಕಳ ಹೆತ್ತವರೆಲ್ಲ ಇವತ್ತು ಮನೇಲಿದ್ದಾರೆ. ಈ ಧಾರ್ಮಿಕ ಭಾಷಣಗಳು, ಧಾರ್ಮಿಕ ವಿಚಾರಗಳೆಲ್ಲ ನಮ್ಮಂತ ಹಳ್ಳಿಯಿಂದ ಬಂದವರಿಗಲ್ಲ. ಈ ವಿಚಾರಗಳು ತುಂಬಾ ಕಲಿತ ಡಾಕ್ಟರ್ಗಳಿಗೋ, ಇಂಜಿನಿಯರ್ಗಳಿಗೋ, ವಕೀಲರಿಗೂ ಮಾಡಬೇಕು. ಯಾಕಂದ್ರೆ ಅವರ ಹೆತ್ತವರು ಇವತ್ತು ಮನೆಯಲ್ಲಿಲ್ಲ, ಅವರೆಲ್ಲ ವೃದ್ಧಾಶ್ರಮದಲ್ಲಿದ್ದಾರೆ. ಕಾರಣ ಶಿಕ್ಷಣದ ಕೊರತೆ, ನೈತಿಕ ಮೌಲ್ಯದ ಕೊರತೆ. ಅದು ಶಾಲೆಗಳಲ್ಲೂ ಸಿಗೋದಿಲ್ಲ, ಆಂಗ್ಲ ಮಾಧ್ಯಮದಲ್ಲಂತೂ ಸಿಗೋದೇ ಇಲ್ಲ. ಇದನ್ನ ಯಾರು ವಿಚಾರಣೆಗೆ ತಗೊಂಡ್ರು ನಾನು ಧೈರ್ಯವಾಗಿ ಚರ್ಚೆಗೆ ಬರ್ತೇನೆ, ಅದು ಸಿಗೋದಿಲ್ಲ. ನೀವು ಕೊಡುವ ಲಕ್ಷಾಂತರ ರೂಪಾಯಿಗಳಿಗೆ ಅವರು ಕಲಿಸ್ತಾರೆ, ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರೆ. ಏನ್ ಕಲಿಸ್ತಾರೆ? ಪರೀಕ್ಷೆಯಲ್ಲಿ ಹೇಗೆ ಪಾಸ್ ಆಗೋದು ಅಂತ ಕಲಿಸ್ತಾರೆ. ಜೀವನದಲ್ಲಿ ಪಾಸ್ ಆಗೋದನ್ನ ಯಾರು ಕಲಿಸ್ಬೇಕು? ನಾವು ಕಲಿಸ್ಬೇಕು, ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಲಿಸ್ಬೇಕು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹಿರಿಯರು ಕೇಳ್ತಾರೆ. ನಾವು ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಗೊತ್ತಿದೆಯಾ ನಿಮಗೆ? ಒಂದು ಹೆಣ್ಣು ಮಗು ತೊಟ್ಟಿಲು ತೂಗೋಕ್ಕೂ ಗೊತ್ತಿದೆ ಅವಳಿಗೆ, ಅದೇ ಕೈಯಿಂದ ದೇಶವನ್ನ ಆಳೋಕ್ಕೂ ಗೊತ್ತಿದೆ ಅವಳಿಗೆ. ತಂದೆ, ಅದು ಸತ್ಯ ಕೂಡ. ತಂದೆ ತಾಯಿಗೆ ಆಗದ್ದ ಒಬ್ಬ ಗಂಡಸನ್ನ ಕಿವಿ ಹಿಡಿದು ಆತನನ್ನ ಕೂಡ ದಾರಿಗೆ ತರುವಷ್ಟು ಶಕ್ತಿ ಒಬ್ಬಳು ಹೆಣ್ಣು ಮಕ್ಕಳಲ್ಲಿದೆ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಒಂದು ಅಡಿಗೆ ಮಾಡಿದ್ರು ಆ ಪುಟ್ಟ ಸಾರನ್ನ ನಾನು ಕೈಯಲ್ಲಿ ಹಾಕಿ ನೆಕ್ಕಿ ನೋಡ್ತೇನೆ ಅಂದ್ರೆ ಯಾಕೆ? ವಿಷಯ ಇದ್ರೆ ಮೊದಲು ನಾನು ಸಾಯ್ಲಿ ಅಂತಾನ? ಗಂಡ ನನಗೆ ಹೇಳಬಾರ್ದಲ್ಲ ಮಾರೆ, ಗಂಡ ನನಗೆ ಹೇಳಬಾರ್ದಲ್ಲ ಎಂಚಿನ ಮಾರೆ ಉಪ್ಪಿ ಚೂರ್ಲಬಾರ್ದು ಜಮಾರೆ ಅಂತ. ಗಂಡ ಮತ್ತು ಮಕ್ಕಳು ಚೆನ್ನಾಗಿ ಊಟ ಮಾಡಲಿ ಅನ್ನೋ ಒಳ್ಳೆ ಮನಸ್ಥಿತಿ ಯಾರಿಗಾರು ಇದ್ರೆ ಅದು ನಮಗೆ ಅನ್ನಪೂರ್ಣೇಶ್ವರಿ ಅಂತ ಹೆಣ್ಣು ಮಗಳನ್ನ ಅದಕ್ಕೆ ಕರೆಯೋದು. ದೇಶಕ್ಕೂ ಹೆಣ್ಣು ಮಗಳ ಹೆಸರು ಕೊಟ್ಟವರು ನಾವು, ಭಾರತಾಂಬೆ ಅಂತ. ಅವಳನ್ನು ಚಂದದ ಸೀರೆಯಲ್ಲೋ, ಯೌವನದ ರೂಪದಲ್ಲೋ, ಚಂದಕ್ಕೋ ಮತ್ತೊಂದಕ್ಕೋ ಹೆಸರು ನಾವೇ. ನದಿಗೂ ಹೆಸರು ನಮ್ಮದ್ದೇ, ಭೂಮಿಗೂ ನಮ್ಮ ಹೆಸರು ನಮ್ಮದ್ದೇ. ಎಲ್ಲರಲ್ಲೂ ಹೆಣ್ಣು ಮಕ್ಕಳನ್ನ ಸುಮ್ಮನಿದ್ದಾರೆ ಪಾಪ ಹುಡುಗರು ಹೇಳೋದವರಿಗೆ. ಪುರುಷ ಪ್ರಧಾನ ಸಮಾಜ ಮಾರ ಹೆಣ್ಮಕ್ಳನ್ನ ತುಳಿತಿದ್ದಾರೆ ಅಂತ. ಸರಿಯಾಗಿ ನೋಡಿದ್ರೆ ಅವ್ರಿಗೆ ಕಾನೂನು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಪಾಪಚ್ಚಿ ಬಿಟ್ಬಿಡಿ, ಕಾನೂನು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಎಲ್ಲಿ ತನಕ ಇದೆ ನಿಮ್ಗೆ ಗೊತ್ತಿಲ್ವಾ ಮಾರೆ? ನೀವು ಹೋರಾಟ ಮಾಡ್ಬೇಕು, ನೀವು ಎಂತಕ್ ಬಿಡೋದು? ಅವ್ರು ನೋಡಿ ಅವ್ರು ತೆಗೆದು ಕೈ ಮುಗಿಸಿದ್ದಾರೆ, ಸಾಕಪ್ಪ ಹೆಣ್ಮಕ್ಳ ವಿಚಾರ. ಅವ್ರು ಹಾಗೆ ಮಾಡಿದ್ರು. ಅವರು ಭಯಂಕರ ಸಮಸ್ಯೆ ಇದೆ ಅವ್ರಿಗೆ ಮನೆಯಲ್ಲಿ. ಪ್ರಾಣೇಶ್ ಅವರು, ನೀವು ಗಂಗಾವತಿ ಪ್ರಾಣೇಶ್ ಗೊತ್ತಿದೆಯಾ ನಿಮ್ಗೆ? ಅವರೊಂದು ಪುಟ್ಟ ಕತೆ ಹೇಳಿದ್ರು. ಒಂದು ಕಡೆ ಅವ್ರು ಪುಟ್ಟದಿರುವಾಗ ಕೂತು ಕಪ್ಪೆ ಕಲ್ಲು ಹೊಡಿತಾ ಇದ್ರಂತೆ. ಒಬ್ಬ ಓಡಿ ಬಂದಂತೆ, ಪ್ರಾಣೇಶ ಕಪ್ಪೆ ಕಲ್ಲು ಹೊಡಿ ಮೇಡ ಎಂತಕ್ ಮಾರಾಯ, ಕಪ್ಪೆಗೆ ತಾನೆ ನಿನಗ ಅಂದ. ಇಲ್ಲ ಇಲ್ಲ, ಕಪ್ಪೆಗೆ ಕಲ್ಲು ಹೊಡಿಬೇಡ ಮಾರಾಯ, ಕಪ್ಪೆ ಕಲ್ಲು ಹೊಡೆದ್ರೆ ಬಾಯಿ ಬರದ ಹೆಂಡತಿ ಸಿಗ್ತಾಳೆ ಅಂತ. ಪ್ರಾಣೇಶ್ವರಿಗೆ ತಲೆ ಬಿಸಿ ಆಯ್ತು. ಇನ್ನು ಬಾಯಿ ಬರದ ಹೆಂಡತಿ ಸಿಕ್ಕರೆ ನನಗೆ ನಾನೇನ್ ಮಾಡೋದು ಅಂತ ಅಲ್ಲೇ ಇದ್ದ ಬದ್ದ ಕಲ್ಲುಗಳನ್ನಿಟ್ಟು ಪ್ರಾಣೇಶ್ವರ ಓಡಿದ್ರಂತೆ. ಈಗ ಪ್ರಾಣೇಶ್ವರಿಗೆ ಅನಿಸ್ತಾ ಉಂಟಂತೆ, ನಾನು ಬರೋಬ್ಬರಿ ಒಂದು 200-250 ಕಪ್ಪೆ ಆದ್ರೂ ನಾನು ಸಾಯಿಸ್ಬೇಕಿತ್ತು ಅಂತ. ಕಿವಿಯೇ ಸಾಲೋದಿಲ್ಲ ಅಂತ ಅಲ್ವಾ? ಒಂದು ಸುಮ್ಮನೆ ಆರಾಮಾಗಿ ಬಂದು ಒಂದು ಮ್ಯಾಚ್ ನೋಡ್ಲಿಕ್ಕಾದ್ರೂ ಬಿಡ್ತಾರ? ಕಬಡ್ಡಿ ನೋಡ್ಲಿಕ್ಕಾದ್ರೂ ಬಿಡ್ತಾರ ಟಿವಿಯಲ್ಲಿ? ಇಲ್ಲ. ಅಸ್ತಾರಿಯವರು ಸತ್ತೋದ್ರೆ ಅವ್ರು ಬಿಡುದಿಲ್ಲ. ಕಾನೂನು ನಮಗೆ ಸಪೋರ್ಟ್ ಇಲ್ಲ. ಹುಡುಗರಿಗೆ ಎಲ್ಲ ಹಕ್ಕನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ, ನಾವು ಅದನ್ನು ಮಿಸ್ಯೂಸ್ ಮಾಡಬಾರ್ದು. ನಾವು ಅದನ್ನು ಹೇಗೆ ಉಪಯೋಗ ಮಾಡ್ಬೇಕು ಹೇಳಿ? ಮನೆಯನ್ನ ಧಾರ್ಮಿಕತೆಯ ಚೌಕಟ್ಟಿನ ಒಳಗೇ ಇಟ್ಟು ಬೆಳೆಸಬೇಕು. ಶಿಕ್ಷಣಕ್ಕೂ ಮೀರಿದ ಅಸ್ತ್ರ ಇಲ್ಲ, ನೆನ್ಪಿಡಿ. ಯಾವುದನ್ನು ಬೇಕಾದ್ರೂ ಕದಿಬಹುದು ಮನುಷ್ಯನಿಂದ, ಸಂಪತ್ತನ್ನು ಕದಿಬಹುದು, ಚಿನ್ನಾಭರಣಗಳನ್ನು ಕಸಿದುಕೊಂಡು ಹೋಗ್ಬಹುದು. ಶಿಕ್ಷಣವನ್ನು ಕದ್ದು ನೋಡಿ.
ನನ್ನ ಜ್ಞಾನ ನನ್ನದು, ನನಗೆ ಹೆಮ್ಮೆ ಇದೆ, ನಾನು ಓದಿದ್ದೇನೆ, ನಾನು ತಿಳ್ಕೊಂಡಿದ್ದಾರೆ ನನ್ನದು, ನಾನು ಕೊಟ್ಟರೆ ಅದು ನಿಮ್ಮದು, ಕೊಡದೇ ನನ್ನನ್ನು ಕಸಿದುಕೊಳ್ಳಿ, ಆಗೋದಿಲ್ಲ. ಅಂಥ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ನೋಡಿ. ಸತ್ಯಯುಗದಲ್ಲಿ ದೇವರ ಜ್ಞಾನದಿಂದ ದೇವರನ್ನು ಪೂಜಿಸೋದಂತೆ, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳ ಮಾಡಿ ದೇವರನ್ನು ಒಲಿಸೋದಂತೆ, ದ್ವಾಪರದಲ್ಲಿ ಪೂಜೆಯನ್ನು ಮಾಡಿ ದೇವರನ್ನು ಒಲಿಸೋದಂತೆ, ಕಲಿಯುಗದಲ್ಲಿ ಭಜನೆ ಒಂದೇ ಮಾರ್ಗ ದೇವರನ್ನು ಒಲಿಸ್ಲಿಕ್ಕೆ ಅಂತ ಹಿರಿಯರು ಹೇಳ್ತಾರೆ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನವನ್ನ ಕೇಳನೋ ಹರಿ ತಾಳನೋ ಅಂತ ಒಂದು ಶಬ್ದ ಇದೆ. ಅದೆಷ್ಟು ತಾಳ ಹಾಕಿ ಮೇಳ ಹಾಕಿ ಏನೇ ಶುದ್ಧಿಬದ್ಧವಾಗಿ ಹಾಡಿ ಮನಸ್ಸಲ್ಲಿ ಹರಿ ನೆಲೆಸಿಲ್ಲದೆ ಹಾಡಿ ಹರಿಗೂ ಅದು ಇಷ್ಟ ಆಗೋದಿಲ್ಲ, ಹರಿಯೂ ಅದನ್ನು ಕೇಳೋದಿಲ್ಲ. ಭಕ್ತಿ ಬೇಕು, ಮನಸ್ಸಲ್ಲಿ ಭಕ್ತಿ ಬೇಕು. ನಾನಿದನ್ನು ಮಾತಿಗೆ ಹೇಳ್ತಾ ಇಲ್ಲ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ದೇವರಿಗೆ ಮತ್ತು ನಿಮ್ಮ ಜೊತೆಗಿರುವಂತಹ ನಿಮ್ಮವರಿಗೆ ಇವರನ್ನ ಮೆಚ್ಚಿಸಿ ಮಾತ್ರ ಬದುಕಿ ನೋಡಿ, ನಿಮ್ಮ ಬದುಕು ಬಹಳ ಚೆಂದ ಕಾಣ್ತದೆ. ಒಬ್ಬ ಶಿಲ್ಪಿ ಜ್ಯೋತಿಷಿ ಹತ್ರ ಹೋದ ಅಂತೆ, ನಾನು ಯಾವಾಗ ಸಾಯ್ತೇನೆ ಅಂತ. ನೀನೊಂದು 2-3-4 ದಿನದಲ್ಲಿ ಸತ್ತೋಗ್ತಿ ಅಂದ್ರಂತೆ. ಇವನಿಗೆ ಟೆನ್ಷನ್ ಆಯ್ತು, ನಾನು ಬೇಗ ಸಾಯ್ತೇನೆ ಅಂತ. ಆ ಶಿಲ್ಪಿ ಏನ್ ಮಾಡಿದ, ಯಮನಿಗೂ ಕನ್ಫ್ಯೂಸ್ ಮಾಡುವ ಅಂತ ಅವನ ತರನೇ ಇದ್ದ ಒಂದು ಶಿಲ್ಪಗಳನ್ನ ಕೆತ್ತಿಸಿದಂತೆ. ಒಂದು 10 ಶಿಲ್ಪಗಳನ್ನ ಕೆತ್ತಿಸಿ ಇಟ್ಟ. ಯಮದೂತರು ಬಂದ್ರು, ಇವನ್ನ ಕರ್ಕೊಂಡು ಹೋಗ್ಬೇಕಲ್ಲ. ಎಲ್ಲ ಶಿಲ್ಪಗಳನ್ನು ನೋಡಿದ್ರು, ಎಷ್ಟು ಶ್ರೇಷ್ಠವಾದ ಶಿಲ್ಪಿ ಆತ ಆಗಿದ್ದ ಅಂದ್ರೆ ಆ ಯಮದೂತರಿಗೂ ಕನ್ಫ್ಯೂಸ್ ಆಗೋಯ್ತು, ಇದರಲ್ಲಿ ಶಿಲ್ಪಿ ಯಾರು ಅಂತ. ಅವನನ್ನ ಬಿಟ್ಟು ಹಾಗೇ ಹೋಗಿ ಯಮನ ಹತ್ರ ಹೇಳ್ತಾರಂತೆ, ನಮ್ಗೆ ಯಾರು ಕನ್ಫ್ಯೂಸ್ ಆಯ್ತು ಮಾರೆ, ಯಾರು ಶಿಲ್ಪಿ ಅಂತ ಗೊತ್ತಾಗ್ಲಿಲ್ಲ, ನೀವೇ ಒಮ್ಮೆ ಹೋಗಿ ನೋಡಿ ಅಂತ. ಯಮದೇವರೇ ಭೂಮಿಗೆ ಬಂದ್ರಂತೆ. ಭೂಮಿಗೆ ಬಂದು ಆ ಶಿಲ್ಪಗಳನ್ನ ನೋಡಿ ಸುಮ್ಮನೆ ಒಂದು ಶಿಲ್ಪದ ಮುಂದೆ ನಿಂತು ಹೇಳಿದ್ರಂತೆ, ಈ ಶಿಲ್ಪದಲ್ಲಿ ಏನೋ ಸರಿ ಇಲ್ವಲ್ಲ ಅಂದ್ರಂತೆ. ಈ ಶಿಲ್ಪಿ ದಿಢೀರ್ ಮುಂದೆ ಬಂದು ಹೇಳಿ ಯಮದೇವರೇ ಯಾವ್ದು ಸರಿ ಇಲ್ಲ ಅಂದಂತೆ. ನೀನು ಮುಂದೆ ಬಂದು ಮಾತಾಡಿದೆ ಸರಿ ಇಲ್ಲ ಮಾರಾಯ ಅಂತ ಅವನ್ನ ಕರ್ಕೊಳ್ಳೋದು. ಮನುಷ್ಯರಿಗೆ ನಮ್ಮ ತಪ್ಪುಗಳನ್ನ ಇನ್ನೊಬ್ಬ ಹೇಳೋದ್ರ ಚಿಂತೆ ಜಾಸ್ತಿ ಆಗಿದೆ. ಅದೇನು ತಪ್ಪು, ಅದೇನು ಅಂತ. ಹಾಗೆ ಮಾಡಬೇಡಿ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಿದ್ದು ಸರಿ ಅಂತ ನಿಮ್ಮ ಆತ್ಮಕ್ಕೆ ಗೊತ್ತಿದ್ರೆ ಸಾಕು. ಭಜನೆಗಳತ್ತ ದೇವರತ್ತ ಹೆಚ್ಚಾಗಿ ಮನಸ್ಸನ್ನು ಹರಿಸಿಬಿಡಿ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ. ಎಲ್ಲಿವರೆಗೆ ನಮ್ಮ ಭಜನೆಗಳು ನಮ್ಮ ಮನಸ್ಸಲ್ಲಿ ನಿಲ್ಬೇಕು ಅಂದ್ರೆ, ನನ್ನ ಮನೆಯ ಮಗು ಕೂಡ ತಾಳವನ್ನ ಹಿಡಿದು ಬೀದಿಗಳಲ್ಲಿ ನಡೆಯುವ ಎಲ್ಲಾ ಕುಣಿತ ಭಜನೆಗಳಲ್ಲಿ ಆತ ಭಾಗವಹಿಸುವಾಗ ಎಲ್ಲರೂ ಹೇಳಬೇಕು, ಮಗು ಹುಟ್ಟಿದ್ರೆ ಅವಂತರ ಹುಟ್ಟಬೇಕು ಮಾರೆ, ಅವನ ತಾಯಿಯೂ ಭಜನೆ ಮಾಡ್ತಾಳೆ, ಅವನ ತಂದೆನೂ ಭಜನೆ ಮಾಡ್ತಾನೆ, ಭಜನೆಯ ಸಂಸ್ಕೃತಿ ಅವರ ಮನೆಯಲ್ಲಿದೆ ಅಂತ ಒಬ್ರು ಹೆಮ್ಮೆಯಿಂದ ಹೇಳಿದ್ರೆ ಇವತ್ತು ಭಜನಾ ಕಮ್ಮಟಗಳಿಗೊಂದು ಹೆಸರು ಬರ್ತದೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇಡೀ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಬರೋದು ಆವಾಗ. ನಾವು ಕುಣಿತ ಭಜನೆ ಮಾಡುವಾಗ ನಾವು ಕೇಳೋದಿಲ್ಲ, ನೀನು ದೇವಾಡಿಗನ, ನೀನು ಮೂಲ್ಯನ, ನೀನು ಮಡಿವಾಳನ, ನೀನು ಶೆಟ್ಟಿಯ, ನೀನು ಪೂಜಾರಿಯ ಕೇಳೋದಿಲ್ಲ. ಭಜನೆಗೆ ಬರ್ತೇವೆ ಅಂದರೆ ಚಂದದೊಂದು ಸಂಘಟನೆ ಮಾಡ್ತೇವೆ, ಬಹಳ ಚೆನ್ನಾಗಿ ಸಮಾಜಕ್ಕೊಂದೇನೋ ಸಂದೇಶ ಬೇಕು ಅಂತ ನಾವು ಆ ಭಜನೆ ಜೊತೆಗೆ ಹೋಗ್ತೇವೆ. ಸಾಮಾಜಿಕ ಸಾಮರಸ್ಯವನ್ನು ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗೋದೇ ಭಜನೆಯಿಂದ, ಅದು ಭಜನೆಯಿಂದ. ಹರಿಯನ್ನ ಒಲಿಸಿದವನೇ. ಹಿಂದೆ ಎಲ್ಲ ಒಲ್ದು ಬರ್ತಿದ್ರು ದೇವರು, ಇವತ್ತು ಎಲ್ಲಿ ಬರ್ತಾರೆ ದೇವರು? ದೇವರಿಗೆ ಭಯ ಆಗ್ತದೆ ಮನುಷ್ಯನನ್ನ ಕಂಡ್ರೆ. ಅಷ್ಟು ಕೆಡುಕುಗಳು ಇವತ್ತು ಸಮಾಜದಲ್ಲಿದೆ. ಆ ಕಾಲದಲ್ಲಿ ನಾನು ಉಡುಪಿಯ ಜಾಗದಿಂದ ಬಂದವಳು, ನನಗೆ ಹೆಮ್ಮೆ ಇದೆ ಶ್ರೀಕೃಷ್ಣನ ಊರಿಂದ ನಾನು ಬಂದವಳು ಅಂತ ಹೇಳಲಿಕ್ಕೆ. ಅಲ್ಲಿ ಕೃಷ್ಣ ದೇವರು ಕನಕದಾಸರನ್ನ ನೋಡ್ಲಿಕ್ಕೆ ತನ್ನ ಗರ್ಭಗುಡಿಯ ಮುಖವನ್ನೇ ಬಿಟ್ಟು ಮುಖವನ್ನೇ ತಿರುಗಿಸಿದ ಅಂದ್ರೆ ಭಜನೆಗೂ ಮೀರಿದ ಶಕ್ತಿ ಇನ್ನೊಂದು ಬೇಕೇನ್ರಿ ನಮಗೆ? ಭಜನೆಗೂ ಮೀರಿದ ಶಕ್ತಿ ಇನ್ನೊಂದಿಲ್ಲ. ದೇವರು ಬೇಗ ಒಲ್ದು ಬರ್ತಾನೆ ಆ ಭಜನೆಗೆ. ಯಾರನ್ನೋ ನಾವು ಒಲಿಸ್ಲಿಕ್ಕೋಸ್ಕರ ಹೋರಾಟ ಮಾಡೋದು ಬೇಡ. ನನಗೆ ಆ ಬಗ್ಗೆ ಪೂಜ್ಯ ಹೆಗ್ಗಡೆಯರ ಬಗ್ಗೆ ಹೆಮ್ಮೆ ಇದೆ. ಸಮಾಜದಲ್ಲಿ ಅದೆಷ್ಟೇ ವಿಚಾರಗಳು ನಡೀಲಿ, ಅದೇನೇ ನಡೀತಾ ಇರಲಿ, ಅವರ ಕೆಲಸಗಳು ಹಾಗೇ ಸಾಕ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಅವರು ದೇವರನ್ನ ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಿದ್ದಾರೆ, ನಮ್ಮನ್ನಲ್ಲ. ದೇವರಿಗೆ ಗೊತ್ತಿದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ರಾಜಕಾರಣಿಗಳು ಎಲ್ಲೋ ಹಾಕಿ ಎಲ್ಲೋ ಏನೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪೂಜ್ಯ ಹೆಗ್ಗಡೆಯವರು ಅದನ್ನ ಅರ್ಥಾತ್ ಆ ಹೆಸರಿಗೆ ಮತ್ತು ಆ ವಾಕ್ಯಕ್ಕೆ ಬೇಕಾದ ಹಾಗೆ ನೋಡ್ಕೊಳ್ತಿದ್ದಾರೆ. ನಾನು ಅದನ್ನು ಇತ್ತೀಚೆಗೆ ಒಂದು ಕಡೆ ನೋಡಲ್ಪಟ್ಟೆ. ಸಮಾಜದಲ್ಲಿ ಇಷ್ಟೆಲ್ಲ ಬೇಡದ ವಿಚಾರಗಳು ನಡೀತಾ ಇರುವಾಗ ಅವರು ವಿಶ್ವೇಶ್ವರ ಹೆಗ್ಗಡೆಯವರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ನನಗೆ ನಗು ಬಂದುಬಿಡ್ತು. ಏನಾಗಿದೆ ಮನುಷ್ಯರಿಗೆ? ಪೂಜ್ಯರಿಗೆ ಗೊತ್ತಿದೆ ಬದುಕೋದು ಹೇಗೆ ಅಂತ, ಪೂಜ್ಯರಿಗೆ ಗೊತ್ತಿದೆ ಆ ಪರಶಿವನನ್ನ ಮೆಚ್ಚಿಸೋದು ಹೇಗೆ ಅಂತ. ಅವರು ಅತ್ತ ಕಡೆ ಸಾಕ್ತಾ ಇದ್ದಾರೆ. ನಾವು ಹುಳುಮಾನವರು ಅವರೆಲ್ಲ ತಪ್ಪು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಷ್ಟೇ ಆಗ್ತಾ ಇರೋದು. ಅದಕ್ಕೆ ಮೇ ಬಿ ನಾನು ಹೇಳ್ಬೋದು, ಏನೋ ಬದುಕಿದ್ರೆ ಅವರ ಥರ ಬದುಕಬೇಡಿ, ಪೂಜ್ಯರ ಥರ ಬದುಕಲಿಕ್ಕೆ ನಾವು ಒಂದು ಟ್ರೈ ಆದರೂ ಮಾಡಿಬಿಡೋಣ. ಅವರಷ್ಟು ಪುಣ್ಯದ ಕೆಲಸದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ. ನನಗೆ ಇವತ್ತಿಗೂ ನೆನಪಿದೆ, ನಾನಾಗ ಹೇಳಿದ ಹಾಗೆ, ನಾನು ಪುಟ್ಟ
ವಯಸ್ಸಲ್ಲಿದ್ದಾಗಲೇ ಈ ಧರ್ಮಸ್ಥಳದ ಅನೇಕ ವೇದಿಕೆಗಳಲ್ಲಿ ನನ್ನ ಜೀವನದ ಯಶೋಗಾಥೆಗಳನ್ನು ಹೇಳ್ತಾ ಇದ್ದಾಗ ನಾನು ಶಾಲೆಗೆ ರಜೆ ಹಾಕಿನೂ ನಾನು 2-3 ಭಾಷಣಕ್ಕೆ ಹೋಗಿ ನಾನು ಹೇಳಿ ಬಂದದ್ದು ನನಗೆ ನೆನಪಿದೆ. ಹೆಗ್ಗಡೆಯವರು, ಅವ್ರಿಗೆ ನೆನಪಿದೆಯೋ ಗೊತ್ತಿಲ್ಲ, ಬಹಳ ಹಿಂದೆ ಒಂದು ವೇದಿಕೆಯವರು ಹೇಳಿದರು, ನನ್ನ ದೊಡ್ಡ ಸೇವೆಯಲ್ಲಿ ಒಂದು ಅಳಿಲ್ ಸೇವೆ ಕೊಡ್ತಿದ್ದಾಳೆ ಆ ಪುಟ್ಟ ಹೆಣ್ಮಗಳು, ಅವಳು ಹಿಂದೆ ತಿರುಗಿ ನೋಡೋದಿಲ್ಲ ಅಂತ. ನಾನು ಅದನ್ನು ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಹೇಳಿದೆ, ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಆ ಪುಣ್ಯಾತ್ಮನ ಆ ಬಾಯಲ್ಲಿ ಬಂದಿದ್ದೇ ತಟ್ಟ ಇವತ್ತು ಸಹನಾ ಕುಂದರ್ ಈ ವೇದಿಕೆಯಲ್ಲಿ ನಿಂತಿದ್ದಾಳೆ. ಬದುಕು ಬದಲಾವಣೆ ಆಗೋದೇ ಅಲ್ಲಿಂದ. ನನಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟು ಇವತ್ತು ಇಷ್ಟು ದೊಡ್ಡ ಕ್ಷೇತ್ರದ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಅರ್ಥಾತ್ ಅವರೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನೀವು ನಿಮಗೆ ಮಾತ್ರ ಭಜನೆ ಅಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ನೈತಿಕ ಶಿಕ್ಷಣವೂ ಬೇಕು. ಮನೆಯಲ್ಲಿ ಹೋಗಿ ಮಕ್ಕಳಿಗೆ ಅದನ್ನು ಕೊಡೋ ಥರ ಮಾಡಿ. ಇವತ್ತು ನಾನು ಮಾತಾಡಿ ಚಂದ ಇದೆ ಅಂತ ಕೇಳಿ ಇಲ್ಲೇ ಬಿಟ್ಟು ಹೋಗಬೇಡಿ, ಮಕ್ಕಳ ಕಿವಿಯನ್ನು ಸ್ವಲ್ಪ ಹಿಂಡೋದು ಕಲೀರಿ. ಇವತ್ತು ಮನೆಯಲ್ಲಿ ಅಜ್ಜಿ ಬೈಯೋ ಥರ ಇಲ್ಲ. ಅಜ್ಜಿ ಬೈದ್ರೆ ಇರೆಗ್ದಾನಿ ಕಡನೆ ಬತ್ ಕಂತು ಪಾಡುನಂತ ದುಡ್ಡು ಇರೆಗ್ದಾನಿ ಅಂತ ಕೇಳೋದಿಲ್ವ ನಾವು? ಅತ್ತೆ ಬೈಯೋ ಹಾಗಿಲ್ಲ ಇವತ್ತು, ಅಜ್ಜಿ ಬೈಯೋ ಹಾಗಿಲ್ಲ ಇವತ್ತು. ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಜ್ಜ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದವರು, ಅವರು ಒಂದು ಹೆಜ್ಜೆ ಹೊಸ್ತಿಲ ಒಳಗೆ ಬಂದ್ರು ಇಡೀ ಮನೆ ಮೌನ ಆಗೋದಂತೆ. ತಮ್ಮಲೆ ಇಲ್ಲದ ಉಲೈ ಬತ್ತೊಂಡ ಪೊಣ್ಣುಲು ಪಾತ್ರೆನ ಕುಬಲು ಕೇಂದ್ರ ಬಲ್ಲಿ ಅಂತ ತುಳುವಲು ಒಂದು ಹೇಳ್ತಾರೆ. ಹೆಣ್ಣು ಮಕ್ಕಳು ಮಾತಾಡಿದ್ದು ಅಟ್ಟಕ್ಕೆ ಕೇಳಬಾರ್ದು ಅಂತ ನನ್ನ ದೊಂಡೆಯಲ್ಲಿಗೂ ಹೇಳ್ತದೆ. ಆದರೆ ಹೆಣ್ಣು ಮಕ್ಕಳು ಸ್ವಲ್ಪ ಸಂಸ್ಕಾರದಲ್ಲಿ ಮಾತಾಡಬೇಕು ಅಂತ ಆಗಿನ ಹಿರಿಯರು ಹೇಳೋರು. ಈಗ ಮಾವ ಬೈಲಿಕ್ಕೂ ಇಲ್ಲ, ದೊಡಮ ಬೈಲಿಕ್ಕೂ ಇಲ್ಲ, ಮನೇಲಿ ನಾವೂ ಬೈಯೋದಿಲ್ಲ. ಚಿನ್ನ ಮುದ್ದು ಅಂತ ಹೇಳಿ ಆ ಮಗು ಹುಟ್ಟಿದಾಗ ಒಂದು ಫೋಟೋ ಶೂಟು, ಹುಟ್ಟಿದ ಮೇಲೊಂದು ವಿಡಿಯೋ, ನಾಮಕರಣಕ್ಕೊಂದು ವಿಡಿಯೋ, ಆ ಮಕ್ಕಳ 1ನೇ ವರ್ಷದ ಹುಟ್ಟುಹಬ್ಬಕ್ಕೊಂದು ಸಂಭ್ರಮ, ಎಲ್ಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ಕೊಟ್ಟು ಅವ್ರನ್ನ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ಬಿಡ್ತೇವೆ, ಅವನ್ನ ಇಂಜಿನಿಯರಿಂಗು ಏನೋ ಮಾಡಿಬಿಡ್ತೇವೆ. ಬದುಕೋದು ಹೇಗೆ ಅಂತ ಕಲಿಸೋದನ್ನೇ ಮರ್ತು ಬಿಡ್ತೇವೆ. ಹಾಗೆ ಮಾಡಬೇಡಿ. ಬದುಕಲ್ಲಿ ಬಹಳ ಮುಖ್ಯ ನೈತಿಕ ಶಿಕ್ಷಣ. ಮನುಷ್ಯರಾಗಿ ದೇವರತ್ತ ಅವರು ಸಾಗುವ ಶಿಕ್ಷಣವನ್ನು ಅವ್ರಿಗೆ ಕೊಡೋಣ. ಬಹಳ ಆಗದೆ ಇದ್ರೂ ಎಲ್ಲರೂ ದೇವಮಾನವರಾಗ ಬದುಕೋಕ್ಕಾಗೋದಿಲ್ಲ, ಎಲ್ಲರೂ ಸಜ್ಜನರಾಗೋದು. ನನ್ನಲ್ಲೂ ಈಗ ನೀವೆಲ್ಲ ನೋಡಿದ್ರೆ ಸದ್ಗುಣಗಳೇ ಇದೆಯಾ ಕೇಳಿದ್ರೆ ಇಲ್ಲ. ಮನುಷ್ಯನಿಗೆ ಮತ್ಸರ ಅನ್ನೋದಿದೆ, ಎಲ್ಲದಕ್ಕೂ ಮದ್ದಿದೆ, ಮತ್ಸರಕ್ಕೆ ಮದ್ದಿಲ್ಲ. ಅದು ಒಂಥರ ಬೆಂಕಿ ಥರ ನಮ್ಮ ಹೊಟ್ಟೆಯಲ್ಲೇ ಉರಿದು ಅಲ್ಲೇ ಹೋಗ್ತದೆ. ಈಗ ಭಜನೆಗೆ ಬರುವವರಿಗೆ ಎಷ್ಟು ಮಾತುಗಳಿದೆ. ಹೊರಟ್ಲಾ ಭಜನೆಗೆ, ಪಕ್ಕದ ಮನೆ ಅವಳು ಭಯಂಕರ, ಈಗೆಲ್ಲ ಭಜನೆಗೆ ಹೋಗುದು ಮಾರೆ. ಅವಳು ಅತ್ತೆಗೆ ಚರ್ಬಿ ಅಂತ ಅತ್ತೆ ಬಿಟ್ಬಿಟ್ಟಿದ್ದಾರೆ ಅವಳನ್ನ. ಎಷ್ಟು ಆ ಶಾಲು ಹಿಡಿಯೋದು, ಆ ತಾಳ ಎಲ್ಲ ಹಿಡಿಯೋದು, ಅಲ್ಲೆಲ್ಲ ಗಂಡಸರಿತ ಇವರು ಕುಣಿಯೋದಂತ ಎಂತ ಕರ್ಮ ಇದು ಅಂತ ಹೇಳೋದಿಲ್ವಾ? ಹೇಳ್ತಾರ್ರಿ, ಎಲ್ಲದಕ್ಕೂ ಹೇಳ್ತಾರೆ. ನಾವು ಕೂತ್ರು ಹೇಳ್ತಾರೆ, ನಾವು ನಿಂತರೂ ಹೇಳ್ತಾರೆ, ನಾವು ಏನು ಮಾತಾಡಿದ್ರು ಹೇಳ್ತಾರೆ. ಇವರಿಗೆ ಬಿಡ್ತಾರಾ? ಗಾಂಧಿ ಪೀಸುಗಳು ಅಂತಾರೆ. ಗಂಡಸರಿಗೂ ಹೇಳ್ತಾರೆ. ಅವನಿಗೇನು ಮಾರೆ, ಸುಮ್ಮನೆ ಕೂತ್ಕೊಂಡು ವೀಕೆಂಡಲ್ಲಿ ಬಿಯರ್ ಕುಡ್ಕೊಂಡು ಕಬಾಬೆಲ್ ತಿನ್ಕೊಂಡು ಆರಾಮಿರ್ಬೋದು, ಅವನು ಏನೋ ಭಜನೆ ಅಂತಲ್ಲ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಅವನಿಗೆ ಹುಚ್ಚು ಅಂತಾರೆ. ಆದರೆ ಆದರೂ ಕೇಳಿ, ನಾವು ದೇವರಿಗೆ ಇಷ್ಟ ಆಗ್ತೇವೆ, ನಾವು ದೇವರಿಗೆ ಇಷ್ಟ ಆಗ್ತೇವೆ. ಅದಕ್ಕೋಸ್ಕರ ಆದರೂ ನಮ್ಮನ್ನ ಗಾಂಧಿ ಪೀಸ್ ಅಂದ್ರೂ ಪರವಾಗಿಲ್ಲ, ನಾವು ಸಮಾಜಕ್ಕೋಸ್ಕರ ಮತ್ತು ದೇವರಿಗೋಸ್ಕರ ಬದುಕ್ತಿದ್ದೇವೆ ಅಂತ ಇದ್ರೆ ಸಾಕು. ಮತ್ಸರಕ್ಕೆ ಮಾತಾಡುವವರು ಮನೆಯಲ್ಲೇ ಉಳಿದು ಬಿಡ್ತಾರೆ. ಸಮಾಜಕ್ಕೆ ಅಂತ ಬಂದ ನಾವು ಸಮಾಜದ ಒಟ್ಟಿಗೆ ಬೆಳೆದು ನಿಲ್ತೇವೆ. ಅದಕ್ಕೋಸ್ಕರ ಆದ್ರೂ ಹೊಸ್ತಿಲನ್ನ ದಾಟಿ ನೈತಿಕ ಶಿಕ್ಷಣ ಇಡೋ ಕಡೆ ದಾಪು ಕಾಲಿಟ್ಟು ಬನ್ನಿ. ನಿಮ್ಮೊಂದಿಗೆ ಯಾರಿಲ್ಲ ಹೇಳಿದ್ರು ಪರವಾಗಿಲ್ಲ, ನಾನಿದ್ದೇನೆ. ನನಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ನಾನು ಯಾವತ್ತು ಬೇರೆಯವ್ರ ಮಾತಿಗೆಲ್ಲ ತಲೆ ಕೊಡೋ ಮಗಳೇ ಅಲ್ಲ, ಕೊಡ್ಲೂಬಾರ್ದು. ಅದೇನಾದ್ರು ನನ್ನವರು, ನನಗೆ ಹತ್ರದವರು, ನನಗೆ ಆತ್ಮೀಯರು ಯಾರಾದ್ರೂ ಇದ್ರೆ, ಈಗ ಇಲ್ಲಿದ್ದಾರೆ ನೋಡಿ, ಅವ್ರು ಕಿರಣ್ ಅಲ್ಲಿದ್ದಾರೆ, ನನಗೆ ಅವ್ರು ಮೇ ಬಿ ನಾಳೆ ಫೋನ್ ಮಾಡಿ ಬೈದ್ರು ನನಗೆ ಕೇಳಿ ಏನು, ಯಾಕಂದ್ರೆ ಅವ್ರು ನನಗೆ ಆತ್ಮೀಯರು. ನನಗೆ ಗೊತ್ತಿದೆ ಅವ್ರು ನನ್ನ ಒಳ್ಳೆದಕ್ಕೆ ಮಾತ್ರ ಹೇಳ್ತಾರೆ ಅಂತ. ನನಗೆ ಯಾರು ಆತ್ಮೀಯರು ನನಗೆ ಗೊತ್ತಿದೆ. ಅವ್ರು ಹೇಳಿದ್ದನ್ನು ಮಾತ್ರ ಕೇಳ್ತೀನಿ ನಾನು. ಇನ್ಯಾರೋ ಹೇಳಿದ್ರು ನಾನು ಕೇಳೋದಿಲ್ಲ. ನನಗೇನು ಸರಿಯೋ ನಾನು ಅದನ್ನೇ ಮಾಡ್ತೇನೆ. ಅದಕ್ಕೋಸ್ಕರ ಯಾರೇನೇ ಹೇಳಿ, ನೀವು ಸಮಾಜದಲ್ಲಿ ಗುರುತಿಸಲ್ಪಟ್ಟಿದ್ದೀರಿ. ನೀವು ಮನೆಯ 4 ಗೋಡೆಯ ಮಧ್ಯೆ ಇದ್ದ ನಿಮ್ಮ ಚೌಕಟ್ಟನ್ನು ಬಿಡಿಸಿ ಹೊಸ್ತಿಲ ಆಚೆಗೆ ಬಂದು ಸಮಾಜದ ಒಟ್ಟಿಗೆ ನೀವು ಬೆರೆತಿದ್ದೀರಿ. ನಾಳೆ ನಾವು ಸತ್ತ ಮೇಲೂ ನಮ್ಮನ್ನ ಯಾರೋ ಸುಟ್ಟ ಮೇಲೂ ಬಂದು ಬಸ್ನಲ್ಲಿ ಕೂತು ಹೇಳಬೇಕು, ಬದುಕಿದ್ರೆ ಅವಂತರ ಬದುಕಬೇಕಿತ್ತು ಮಾರೆ, ಇನ್ನು 4 ದಿನ ಅವನು ಬದುಕಬೇಕಿತ್ತು ಅಂತ ಯಾರು ಹೇಳಿದ್ರೆ ಜೀವನ ಸಾರ್ಥಕ ಆಗ್ತದೆ. ಅಂತ ಬದುಕನ್ನ ಆಡಿಬಿಡಿ. ಎಲ್ಲರನ್ನ ಯಾರು ಕುಟುಂಬದವ್ರನ್ನ ಮೆಚ್ಚಿಸ್ಲಿಕ್ಕೆ ಆಗ್ತದೆ? 10 ಮನೆಯವ್ರನ್ನ ಬಿಡಿ, ಕುಟುಂಬದವ್ರನ್ನಾದ್ರೂ ಮೆಚ್ಚಿಸ್ಲಿಕ್ಕೆ ಆಗ್ತದೆ? ಇಲ್ಲ ಮಾರೆ. ಅವರಿಗೆ ಎಷ್ಟು ನಂಜಿ ಉಂಟು? ಸ್ವಲ್ಪವಾ? ಇಲ್ಲ. ನೀವು ಒಂದು ಗೃಹ ಪ್ರವೇಶಕ್ಕೆ ಅವ್ರನ್ನ ಕರೀರಿ, ಇಡೀ ಮನೆ ಸುತ್ತು ಬಂದು ಕೆಳಗೆ ಬಂದು ಮನೆ ಒಳ್ಳೆದಾಗಿದೆ ಅಂತ ಹೇಳುವವರು ಯಾರಾದ್ರೂ ಇದ್ದಾರ? ಪುಣ್ಯಾತ್ಮರು ಯಾರು ಹೇಳ್ತಾರ್ರಿ ಮನೆ ಒಳ್ಳೆಯದಾಗಿದೆ ಅಂತ? ಇಷ್ಟು ದೊಡ್ಡ ಮನೆ ಮಾರೆ, ಎಷ್ಟು ಮಂದಿಯ ಮಂಡೆ ಎಲ್ಲ ಓಡ್ದು ಇಷ್ಟು ದೊಡ್ಡ ಮನೆ ಕಟ್ಟಿದ್ನೋ ಏನೋ. ಅವಳು ಚಿನ್ನ ಆದ್ರೂ ಅಡವಿಡ್ತಾನೆ ಅಂತ ಅನ್ಕೊಂಡಿದ್ದಾನೆ. ಅವಳು ಗೃಹ ಪ್ರವೇಶಕ್ಕೆ ಇಡ್ಡ ಬಂದು ಚಿನ್ನ ಎಲ್ಲ ಹಾಕೊಂಡಿದ್ದಾನೆ. ಹಾಗಾದ್ರೆ ಇವನು ಎಷ್ಟು ಮಂದಿ ತಲೆ ಹೊಡೆದಿರ್ಬೋದು ಅಂತ.
ಮದುವೆಗೆ ಹೋದರೆ ಏನಾದ್ರು ಚೆನ್ನಾಗಿ ಅದನ್ನು ಮಾಡ್ತೇವೆ ನಾವು. ಲೈನ್ ಇಷ್ಟು ಉದ್ದ ಇದ್ರೆ ಭಾರಿ ಉದ್ದ ಲೈನ್ ಮಾರೆ, ಫಸ್ಟಿಗೆ ಊಟ ಮಾಡ ಮತ್ತೆ ಲೈನಲ್ಲಿ ನಿಲ್ಲುವ. ಎಷ್ಟು ಚಂದ ಮಾಡಿ ಸೀರೆ ಎಲ್ಲ ಹಾಕಿದಾರೆ ಮಾರು, ಎಷ್ಟು ಚಿನ್ನ ಇದೆ ಮಾರೆ. ಅಯ್ಯೋ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿದಷ್ಟು ಹಿಂದೆ ಉಳಿದು ಬಿಡ್ತೀವಿ ಮಾರೆ, ಬಹಳ ಹಿಂದೆ ಉಳಿದು ಬಿಡ್ತೇವೆ. ನಾವು ನಮ್ಮ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಒಳ್ಳೆ ಕೆಲಸ ಮಾಡೋ ಹೊತ್ತ ನಾವು ಗಮನ ಕೊಡೋಣ. ಚೆನ್ನಾಗಿರೋಣ, ಚೆನ್ನಾಗಿ ತಿಂದೋ ಚೆನ್ನಾಗಿರೋಣ, ನಕ್ಕು ಮಾತಾಡೋಣ, ಹಿರಿಯರು ಸಿಕ್ಕರೆ ಚೆನ್ನಾಗಿ ಮಾತಾಡೋಣ, ಕರ್ದು ಮಾತಾಡೋಣ. ಈಗಿನ ಮಕ್ಕಳನ್ನ ನೋಡಿ, ಇವಳು ನಿನ್ನ ಆಂಟಿ, ಇವರು ನಿನ್ನ ಚಿಕ್ಕಪ್ಪ ಅಂದ್ರೆ ಅವರೆಲ್ಲ ಮೊಬೈಲ್ ನೋಡ್ತಿರ್ತಾರೆ, ಹಾಯ್ ಅಂಕಲ್ ಹಾಯ್ ಆಂಟಿ ಅಂತಾರೆ. ಇದು ಸಂಬಂಧ ಅಲ್ಲ ರೀ, ಇದು ಸಂಬಂಧ ಅಲ್ಲ. ಮನೆಗೆ ಅತ್ತೆ ಬಂದು ಕೂತ್ರು ನಾವು ಹೋಗಿ ಅಮ್ಮನಿಗೆ 2 ದಿನ ಆದ್ಮೇಲೆ ಮಗಳು ಬಂದು ಚೂಟ್ತಾಳೆ, ಪೂಜಾರ ಏತ ದಿನ ಕುಲ್ಲು ಕಾರಣ ಚಿರ್ಚಿರಿ ಅಪ್ಪನ ಎಂಕಲ್. ಮಕ್ಕಳ ಮನಸ್ಸಲ್ಲಿ ಇವತ್ತು ಸಂಬಂಧಗಳು ಕೂರ್ತಾ ಇಲ್ಲ. ದೊಡ್ಡಮ್ಮ ಚಿಕ್ಕಂದಿರು ಬಿಡಿ, ಚಿಕ್ಕಪ್ಪಂದಿರು ಬಿಡಿ, ಅಪ್ಪ ಅಮ್ಮನೇ ಇವತ್ತು ನಮ್ಮ ಮನಸ್ಸಲ್ಲಿ ಕೂರ್ಲಿಕ್ಕೆ ಕೇಳ್ತಾ ಇಲ್ಲ. ಡಿಗ್ರಿಗಳು ಜಾಸ್ತಿ ಆದಷ್ಟು ಮನಸ್ಥಿತಿಗಳು ಬಹಳ ಚಿಕ್ಕದಾಗಿ ಹೋಗಿದೆ, ಬಹಳ ಚಿಕ್ಕದಾಗಿದೆ, ಕ್ಷೀಣಿಸಿ ಹೋಗಿದೆ. ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಿಕ್ಕಾಗ ಮಾತ್ರ ಮಕ್ಕಳ ಮನಸ್ಸು ಹಿರಿದಾಗ್ತದೆ, ಮಕ್ಕಳು ಎಲ್ಲರ ಜೊತೆಗೆ ಬೆರೆತು ಬಾಳ್ತಾರೆ. ಅದಕ್ಕೋಸ್ಕರ ಅಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಇದೆ ಈ ವೇದಿಕೆಗೆ ಬಂದದ್ದಕ್ಕೆ. ನಿಮ್ಮ ಭಜನೆಯನ್ನು ಒಂದು ನಾನು ಮಿಸ್ ಮಾಡಿಕೊಂಡೆ, ಆ ಲೈವ್ ಎಲ್ಲ ಇದೆ, ಮಾಧ್ಯಮ ಮಿತ್ರರಿದ್ದಾರೆ, ಅವರ ಲೈವ್ನಲ್ಲಿ ನಾನು ನಿಮ್ಮ ಭಜನೆಗಳನ್ನು ನೋಡ್ತೇನೆ. ನಾನು ಬಹಳ ಇಷ್ಟಪಡ್ತೇನೆ ಭಜನಾ ಕಮ್ಮಟಗಳನ್ನು, ಬಹಳ ಇಷ್ಟಪಡ್ತೇನೆ. ನೀವು ಸಂಸ್ಕಾರವಾಗಿ ಇದ್ದೀರಿ ಅಂತ ಹೇಳಲಿಕ್ಕೆ ಬೇರೆ ಸರ್ಟಿಫಿಕೇಟ್ಗಳಿಲ್ಲ, ಬೇಡವೇ ಬೇಡ. ನಾನು ಭಜನಾ ಪರಿಷತ್ನಲ್ಲಿ ಇದ್ದೇನೆ ಅಂತ ಹೇಳಿದರೆ ಸಾಕು, ನೀವು ಸಂಸ್ಕಾರಯುತರು ಅಂತ ನಾನೇ ಹೇಳ್ತೇನೆ, ಅಷ್ಟು ಸಾಕು. ಅಂಥ ಕೆಲಸಗಳನ್ನು ಮಾಡಿ ಅಂತ ಹೇಳಿ ನಾನು ಕನ್ನಡ ಭಾಷಣಗಳನ್ನು ಮಾಡೋದಿಲ್ಲ ಮಾರ. ಇವತ್ತೇ ನಾನು ನಿಮಗೋಸ್ಕರ ಮಾತಾಡಿದ್ದು, ಮೊನ್ನೆ ಒಂದು ಸ್ವಲ್ಪ ಮಾತಾಡಿದ್ದೆ ಬಿಟ್ಟರೆ ಅಲ್ಲ. ನಾನು ಕರ್ನಾಟಕದೊಳೆ, ಕನ್ನಡದ ಬಗ್ಗೆ ನಂಗೆ ಬಹಳ ಹೆಮ್ಮೆ ಇದೆ. ನನಗೆ ನಾನು ಕನ್ನಡ ಮಾಧ್ಯಮದವಳೆ, ಆದರೆ ಅಷ್ಟು ನಿರರ್ಗಳವಾಗಿ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಚಂದ ಆಯ್ತಾ ಅಷ್ಟು ಹೇಳಿದ್ರೆ ಬಿಡಿ, ನೀವು ಹೇಳಿದ್ಮೇಲೆ ಬಿಡಿ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಭಯಂಕರ ಕಿರಿಕಿರಿ ಇದೆ. ಮತ್ತೆ ಎಲ್ಲ ಜಿಲ್ಲೆಯವರು ಅಲ್ಲಿಗೆ ಬನ್ನಿ ನನಗೆ ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ. ಆದರೆ ಎಂಕುಲ್ ಪಣ್ಪ ಎಂಕ್ಲು ಅಪ್ಪೆ ಭಾಷೆ ಹಿಡ್ದು ಎಂಕುಲು ಬಾರಿ ಪೋರ್ಲೋಡ್ ಪಾತ್ರೆಗೆ ಸಾಧ್ಯ ಇಜ್ಜದಾದನ ಆಂಡ ಎನ್ನ ಮಾತೃಭಾಷೆಯನ್ನು ತುಳು ಆಂಡಲ್ಲ, ಎನ್ನ ಮಸ್ತು ಗೌರವಿಸುವ ಭಾಷೆ ಅವು ಎನ್ನ ಕನ್ನಡ. ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡಿದ ಏನಾದರೂ ಒಂದು ಸ್ವಲ್ಪ ತಪ್ಪಿದ್ರೆ ಅದನ್ನು ಮಡಿಲಿಗೆ ಹಾಕ್ಕೊಂಡು ಬಿರಿ, ಸರಿ ಅಂತ ಇದ್ರೆ ಅದನ್ನು ಮಕ್ಕಳಿಗೆ ಹೋಗಿ ಹೇಳಿ ಮುಂದಿನ ಭವಿಷ್ಯಕ್ಕೊಂದು ನಾಂದಿಯಾಗಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅದನ್ನು ವೈಯಕ್ತಿಕವಾಗಿ ನಾನು ಹೇಮಾವತಿ ಅಮ್ಮನವರಿಗೆ ನಾನು ಬಹಳ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅವರ ಬಾಯಲ್ಲೇ ನನ್ನ ಹೆಸರು ಬಂದದ್ದು ನನಗೆ ಇನ್ನೂ ಬಹಳ ಹೆಮ್ಮೆ ಮತ್ತು ಖುಷಿ ಇದೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳ್ತಾ ನನ್ನ ಮಾತಿಗೆ ನನ್ನ ಮುಕ್ತಾಯದ ಚುಕ್ಕಿಯನ್ನು ಇಡ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು. ಜೈ ತುಳುನಾಡು.